ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ. ಇದು ಕರಾವಳಿಯ ಅದ್ಭುತ ಕಲಾ ಸಾಧಕರ ಅನನ್ಯ ಅನಾವರಣ ಕಲಾವಿದ. ಈ ಸಂಚಿಕೆಯ ಈ ಒಂದು ವಿಶೇಷ ಕಾರ್ಯಕ್ರಮ, ಇದು ನೂತನ ಸಂಚಿಕೆ ಕಲಾ ನಿನಾದ. ಹಲವಾರು ವರ್ಷಗಳಿಂದ ನಿರಂತರವಾಗಿ ಈ ಒಂದು ಸಂಗೀತ ಲೋಕದಲ್ಲಿ, ಕಲಾ ಲೋಕದಲ್ಲಿ ತನ್ನದೇ ಆದಂಥ ಪಯಣವನ್ನು ಪಯಣಿಸ್ತಾ, ಜೊತೆಗೆ ಸಾವಿರಾರು ಅಭಿಮಾನಿಗಳನ್ನ ಕಟ್ಟಿಕೊಂಡು, ಜೊತೆಗೆ ರಂಗಭೂಮಿ ಹಾಗೂ ಏನು ಆಡಿಯೋ ರೆಕಾರ್ಡಿಂಗ್ ಸ್ಟುಡಿಯೋ ಇದೆ ಅದರ ಬಗ್ಗೆ ಎರಡರಲ್ಲೂ ಒಲವನ್ನು ಇಟ್ಕೊಂಡು ತಾಂತ್ರಿಕವಾಗಿ ಪರಿಣತಿಯನ್ನು ಪಡೀತಾ ನಿರಂತರವಾಗಿ ತನ್ನದಾದಂತಹ ಏನು ಆಕ್ರಮಣಶೀಲತೆ ಮೂಲಕವಾಗಿ ಹೊಸ ಆವಿಷ್ಕಾರಗಳಿಗೆ ನಾಂದಿಯನ್ನು ಹಾಡಿದಂತಹ ಅದ್ಭುತ ಕಲಾವಿದ, ಅದೇ ರೀತಿಯಾಗಿ ನಾಟಕ ರಚನೆಕಾರ, ನಮ್ಮೆಲ್ಲರ ಪ್ರೀತಿಯ ಉಡುಪಿಯ ಶ್ರೀ ಶರತ್ ಉಚಿತ್ ಅವರನ್ನು ಆತ್ಮೀಯರು ಸ್ವಾಗತಿಸಿಕೊಳ್ತೇನೆ. ನಮಸ್ತೆ ಶರತ್ ಅಣ್ಣ. ನಮಸ್ತೆ. ಇವರು ಕೇವಲ ನಾಟಕಕ್ಕೆ ಸಂಗೀತ ನೀಡೋದು ಮಾತ್ರ ಅಲ್ಲ, ಉಡುಪಿಯಲ್ಲಿ ನಿನಾದ್ ಸ್ಟುಡಿಯೋಸ್ ಅನ್ನುವಂತಹ ಆಡಿಯೋ ರೆಕಾರ್ಡಿಂಗ್ ಸ್ಟುಡಿಯೋನ ಇಟ್ಕೊಂಡು ಬಹಳಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ನಾಟಕವನ್ನು ರಚನೆ ಮಾಡಿದ್ದಾರೆ, ನಿರ್ದೇಶನಕ್ಕೂ ಕೂಡ ಒಲವನ್ನು ತೋರಿಸಿದ್ದಾರೆ. ಹಾಗೆ ಹಲವು ಕ್ಷೇತ್ರಗಳಲ್ಲಿ ತನ್ನೊಂದಿಗೆ ಇರುವವರಿಗೆ ಒಂದಷ್ಟು ಪ್ರೋತ್ಸಾಹವನ್ನು ನೀಡ್ತಾ ತನ್ನ ಪ್ರತಿಭೆಯ ಮೂಲಕ ವಿದೇಶ ಪ್ರಯಾಣವನ್ನು ಕೂಡ ಮಾಡಿ ಅದ್ಭುತವಾದಂತಹ ರಿಯಾಲಿಟಿ ಶೋಗಳಲ್ಲಿ ಸಾಕಷ್ಟು ಜನಪ್ರಿತಿಯನ್ನು ಪಡೆದವರು ಶರತ್ ಉಚ್ಚಿಲ. ಮತ್ತೊಮ್ಮೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಶರತ್ ಅಣ್ಣ, 15 ವರ್ಷಗಳು ರಂಗತರಂಗ ತಂಡದೊಂದಿಗೆ. ಹೌದು. ಅದಕ್ಕಿಂತ ಮೊದಲು ಅನೇಕ ಬಾರಿ ನೀವು ಒಂದು ಕಲೆಗೆ ತಮ್ಮನ್ನು ಸಮರ್ಪಿಸಿಕೊಂಡಿದ್ರಿ. ಹೌದು ಹೌದು. 15 ವರ್ಷಗಳಾಯ್ತು, ಸ್ಟುಡಿಯೋ ಮಾಡ್ಕೊಂಡ್ರಿ, ನಾಟಕ ಬರೆದ್ರಿ, ಒಂದಷ್ಟು ಒಲವನ್ನ ಕಲಾಕ್ಷೇತ್ರದಲ್ಲೇ ನೀವು ವಿಸ್ತರಣೆ ಮಾಡ್ಕೊಂಡ್ರಿ. ಹೌದು ಹೌದು. ಹೇಗಿತ್ತು ಜರ್ನಿ? ರಂಗತರಂಗಕ್ಕೆ ಬಂದು 15 ಇಯರ್ಸ್ ಆಯಿತು. ನಂದು ಆ್ಯಕ್ಚುಲಿ ಈ ಫೀಲ್ಡಲ್ಲಿ ನಿಯರ್ ಅಬೌಟ್ ಒಂದು 22 ಇಯರ್ಸ್ ಎಕ್ಸ್ಪೀರಿಯನ್ಸ್ ಉಂಟು ನನಗೆ. ಮೊದಲು ನಾಟಕ ಅಂತೇಳಿ ನಾನು ಮುಂಚಿಂದ ಸಹ ನಾಟಕಕ್ಕೆ ಒಲವು ಜಾಸ್ತಿ. ಈ ಆರ್ಕೆಸ್ಟ್ರಾ ಆಗಿರ್ಬೋದು ಮತ್ತು ಬೇರೆ ರೀತಿಯ ಸಂಗೀತಕ್ಕೆ ನಾನು ಹೋದವನಲ್ಲ, ಹೋಗಿದ್ದೆ ಬಟ್ ಎಷ್ಟು ಬೇಕಷ್ಟೇ. ಬಟ್ ಮುಂಚಿಂದ ಸಹ ನಾಟಕ ಫೀಲ್ಡಲ್ಲಿ ಇದ್ದವನು. ಮೊದಲು ಫ್ರೀಲಾನ್ಸಿಂಗ್ ಅಂತ ಹೇಳ್ತಾರಲ್ಲ, ಕರ್ದಲ್ಲಿ ಹೋಗುದು ಹವ್ಯಾಸಿಗಳಿಗೆ. ನಂತರ 4 ವರ್ಷ 3 ಮುತ್ತು ತಂಡದಲ್ಲಿ ದುಡಿದೆ ನಾನು. 4 ವರ್ಷ 3 ಕುಳ್ಳಪ್ಪ, ಇದು ಸಾವಿರಾರು ಪ್ರದರ್ಶನ ಕಂಡಂತಹ ಒಂದು ಅದ್ಭುತ ನಾಟಕ. ಅದು ಎವರ್ಗ್ರೀನ್ ಅಂತಾನೆ ಹೇಳ್ಬೋದು. ಈಗಲೂ ನೋಡಿದ್ರೆ ಈಗಲೂ ಜನಗಳು ನಗಾಡ್ತಾರೆ. ಆ ಜನಗಳು ನಗಡುದು ಬಿಡಿ, ಈಗ ನಾವು ಮ್ಯೂಸಿಕ್ ಕೊಡುವಾಗ ನಾನೊಂದು 250 ಶೋ 251ನೇ ಶೋಕ್ ಸಹ ನಗಾಡ್ತೇವೆ ನಾವು. ಸೊ ಅಷ್ಟು ಅದ್ಭುತ ನಾಟಕ ಅದು. ಸೊ ನಂತರ ಹೋಗ್ಲಿಕ್ಕೆ ಜರ್ನಿ ಸ್ವಲ್ಪ ದೂರ ಆಯಿತು, ಕುಂದಾಪುರ. ನಂದು ಡ್ಯೂಟಿ ಸಹ ಸಪೋರ್ಟ್ ಮಾಡಲಿಲ್ಲ. ಅಂದರೆ 7:30 to 3:30 ನಂದು ಡ್ಯೂಟಿ ಟೈಮಿಂಗ್ ಇದ್ದದ್ದು. 3:30 ಕಾರವಾರ ಆಚೆ ಎಲ್ಲ ಹೋಗಿ ಬರುವಾಗ ಬೆಳಿಗ್ಗೆ ಆಗ್ತಿತ್ತು. ಸೊ ಅದಕ್ಕೋಸ್ಕರ ನನ್ನ ಊರು ಕಾಪಲ್ಲಿ ಒಂದು ಟೀಮ್ ಆದ ಕಾರಣ ಸೊ ನಾನು ಈಚೆ ಬಂದೆ. ಸೊ ಕಾಪಲ್ಲಿ 15 ವರ್ಷ ದುಡಿತಿದ್ದೇನೆ. ಸೊ ಕಾಪು ತಂಡ ಅನ್ನೋದಕ್ಕಿಂತ ಅದು ನಂದು ಫ್ಯಾಮಿಲಿ ಆಗಿಬಿಟ್ಟಿದೆ. ಸೊ ಎಕ್ಸಾಕ್ಟ್ಲಿ ನಾನು ಎಲ್ಲರ ಹತ್ರ ಹೇಳೋದುಂಟು, ಕಾಪು ನಮ್ಮ ರಂಗತರಂಗ, ಅದೇ ಫಸ್ಟ್ ಅದೇ ಲಾಸ್ಟ್. ಬೇರೆ ಟೀಮು ಅದು ಏನು ಅದರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಸಹ ಅಂದ್ರೆ ಫ್ಯಾಮಿಲಿ. ಅದು ನಮ್ಮದು ತಂಡದ ಮಾಲಕರು ಶ್ರೀ ಲೀಲಾಧರ್ ಶೆಟ್ಟಿ ಆಗಿರ್ಬೋದು, ಮತ್ತು ನನ್ನ ಸಹ ಕಲಾವಿದರಾಗಿರ್ಬೋದು ಪ್ರಸನ್ನ ಶೆಟ್ಟಿ, ಸಂದೀಪ್, ಮರ್ವಿನ್ ಶಿರ್ವಾ, ಟೀಮ್ ಖಂಡಿತ. ಪೂಂಜರ್ ಇರ್ಬೋದು, ಸುಜಿತ್ ಶೆಟ್ಟಿ, ಪ್ರಸನ್ನ, ಸಂದೀಪ್ ಶೆಟ್ಟಿ, ಮಧು ಪಲಿಮಾರ್, ಎಲ್ಲ ದೊಡ್ಡ ಕಲಾವಿದರ ದಂಡ, ಅದ್ಭುತ ಕಲಾವಿದರು. ಅದು ಬೇರೆ ಲೈಟಿಂಗ್ ಅಲ್ಲಿ ಹರೀಶಣ್ಣ ಇರ್ಬೋದು. ಸೊ ಮಾತಾಡ್ಲಿಕ್ಕೆ ಒಂದು ಅದ್ಭುತ ತಂಡನಂತೆ ಹೇಳ್ಬೋದು. ಸಾಕಷ್ಟು ಪ್ರಯೋಗಗಳನ್ನು ಕೂಡ ಮಾಡಿದ್ದೀರಿ. ಖಂಡಿತ. ಯಾಕಂದ್ರೆ ಒಂದೊಮ್ಮೆಗೆ ಮಂಗಳೂರಿನಲ್ಲಿ ಮಾತ್ರ ಅದ್ಭುತವಾದಂತಹ ವೃತ್ತಿಪರ ಅಂದ್ರೆ ಕಮರ್ಷಿಯಲ್ ಡ್ರಾಮಾಗಳ ಟೀಮ್ ಇತ್ತು ಅಂತ ಹೇಳ್ತಾರೆ. ಉಡುಪಿಗೆ ಬಂದಾಗ ಯಾಕೆ ಇಲ್ಲಿ ಟೀಮ್ಗಳೇ ಇಲ್ಲ? ಎಲ್ಲ ಮಂಗಳೂರಿಂದ ಕಾಪಿಕಾಡ್ ಇರ್ಬೋದು, ಕೊಡಿಯಾಲ್ ಬೈಲ್ ಇರ್ಬೋದು, ಜನನಿ ಇರ್ಬೋದು, ಅಥವಾ ಇವರ ಲಕುಮಿ ಇರ್ಬೋದು, ಇವೆಲ್ಲ ತಂಡಗಳು ವರ್ಷದಲ್ಲಿ 50 ರಿಂದ 60 ಶೋಗಳನ್ನ ಉಡುಪಿ ಪರಿಸರದಲ್ಲಿ ಪಡಿತಾ ಇದ್ವು. ಅಂದ್ರೆ ಉಡುಪಿಯಲ್ಲಿ ಟೀಮ್ಗಳು ಇಲ್ಲ ಅನ್ನೋದೊಂದು ಕೊರಗಿತ್ತು. ಬಟ್ ಅದೆಲ್ಲವನ್ನು ಮೀರ್ಕೊಂಡು ರಂಗತರಂಗ ಯಾವತ್ತು ಎದ್ದು ನಿಂತಿತ್ತು, ರಂಗತರ ಉಡುಪಿಯಿಂದ ಮಂಗಳೂರಿಗೆ ಶಿಫ್ಟ್ ಆಗ್ಲಿಕ್ಕೆ ಶುರು ಆಯ್ತು. ಸಾಕಷ್ಟು ಪ್ರದರ್ಶನಗಳು ನೀವು ಮಂಗಳೂರಲ್ಲಿ ಪಡ್ಕೊಂಡಿದ್ದೀರಿ. ಖಂಡಿತ. ಅದ್ಭುತವಾದಂತಹ ತಂಡ. ನಿಮಗೆ ಈ ಆಸಕ್ತಿ ಬರೋದಕ್ಕೆ ಕಾರಣ ಏನು? ರಂಗತರಂಗ ತಂಡದಲ್ಲಿ ಅಲ್ಲ, ಮೊದಲಿಂದ ನಿಮಗೆ ಈ ಒಂದು ಡ್ರಾಮಾ ಆಸಕ್ತಿ ಬಂದದ್ದು? ಡ್ರಾಮಾ ಆಸಕ್ತಿ ಬಂದದಂತ ಹೇಳಿದ್ರೆ, ನಾನು ಹೈಸ್ಕೂಲಲ್ಲಿ ಇರುವಾಗ ಚೌತಿಗೆ ಒಂದೇ ನಾಟಕ ಆಗೋದು ನಮ್ಮೂರಲ್ಲಿ.
ಆ ಚೌತಿದ್ದು ನಾಟಕ ಅಂತ ಹೇಗಿತ್ತು ಅಂತ ಹೇಳಿದ್ರೆ ಹಾರ್ಮೋನಿಯಂ ತಬಲದಲ್ಲಿ ಮಾಡಿದ್ವಿ. ಸೊ ನಮ್ಮ ಮನೆಯ ಹತ್ತಿರದಲ್ಲಿ ಒಂದು ಭಜನಾ ಮಂದಿರ ಇದ್ದ ಕಾರಣ ಸೊ ಸಂಗೀತಕ್ಕೆ ಒಲವು ಜಾಸ್ತಿ ಆಯ್ತು ನಂದು. ಸೊ ಮನೆಗೆ ತಾಗಿಯೇ ಒಂದು ಭಜನಾ ಮಂದಿರ ಉಂಟು, ಶ್ರೀರಾಮ ಭಜನಾ ಮಂದಿರ ಅಂತ. ಸೊ ನಾನಿವತ್ತು ಸಂಗೀತಗಾರ ಆಗಲಿಕ್ಕೆ ಆ ಭಜನಾ ಮಂದಿರವೇ ಕಾರಣ. ಸೊ ಅಲ್ಲಿ ಹಾರ್ಮೋನಿಯಂ ಪ್ಲೇ ಮಾಡಿ ಸೊ ಅದೊಂದು ಹುಚ್ಚೆ ಆಗಿಬಿಟ್ಟಿದಾಗ ಒಂದೇ ವರ್ಷಕ್ಕೆ ಒಂದೇ ಶೋ ಆಗೋ ಕಾರಣ ಸೊ ಅವರ ಹತ್ತಿರವೇ ಕೂತ್ಕೊಂಡು ಇಂಟ್ರೆಸ್ಟ್ ಇರ್ತದೆ. ಒಂದು ಶೋಗೆ 3 ತಿಂಗಳು ಪ್ರಾಕ್ಟೀಸ್. ತುಂಬಾ ಇದು ಮಾಡಿ ನಾಟಕಕ್ಕೆ ಮ್ಯೂಸಿಕ್ ಮಾಡ್ತಾಯಿತ್ತು. ಸೊ ಆಗ ಎಂತಾಯ್ತು ಅಂತ ಅಲ್ಲಿ ಹಾರ್ಮೋನಿಯಂ ಮತ್ತು ಆ ಟೈಮಲ್ಲಿ ಚಂದ್ರಶೇಖರ್ ಯರ್ಮಲ್ ಅಂತ ತುಂಬ ಪ್ರಸಿದ್ಧ ಹಾರ್ಮೋನಿಯಮಿಸ್ಟ್ ಸಿಂಗರ್, ಮಾತಾಡಲಿಕ್ಕಿಲ್ಲ ಅವರ ಬಗ್ಗೆ. ಸೊ ಅವ್ರು ಸ್ವಲ್ಪ ಬಿಟ್ಟು ಕೊಡ್ತಿದ್ರು. ಆಗ ಹಾಗೆಲ್ಲ ನಾಟಕ ಅಂತೇಳಿ ಸೊ ಅಲ್ಲಿ ಪ್ಲೇ ಮಾಡಿ ಅಲ್ಲಿ ನಾಟಕದ ಹುಚ್ಚು ಶುರುವಾಯಿತು. ಶುರುವಾಯ್ತ ನಂತರ ಏನೋ ಅದರಲ್ಲಿ ಏನೋ ಒಂದು ನಾಟಕ ಸೊ ಇಂಪ್ರೂವ್ ಮಾಡಬೇಕಂತ ಒಂದು ಕೀಬೋರ್ಡ್ ತಗೊಂಡಾಗ ನನ್ನ ಹತ್ರ ಕೀಬೋರ್ಡ್ ಉಂಟು ಅಂತ ಗೊತ್ತಾಗಿ ಆಗ ಅಷ್ಟು ನಾಟಕಗಳು ಅಂದರೆ ಕೀಬೋರ್ಡಿಸ್ಟ್ ಇಲ್ಲ ಅಂತ ಹೇಳಿ ಇವನ ಹತ್ರ ಕೀಬೋರ್ಡ್ ಉಂಟಲ್ಲ ಒಂದು ಕಡೆ ಕೊಂಡೋಗಿ ನನಗೆ ಅವಕಾಶ ಕೊಟ್ಟರು. ಸೊ ನೀವು ನಂಬಲಿಕ್ಕಿಲ್ಲ, ಅದರ 3 ದಿವಸ ರಾತ್ರಿ ನಿದ್ದೆ ಮಾಡಲಿಲ್ಲ ನಾನು, ಖುಷಿ ಅಷ್ಟು. ನಾಟಕ ಮುಗಿದ ನಂತರ 500 ರೂಪಾಯಿ ಕಿಸೆಗಿಟ್ಟಿದ್ರು. ಸೊ ಆಗ ತನಕ ನನಗೆ ಗೊತ್ತಿಲ್ಲ ಹಣ ಕೊಡ್ತಾರಂತ. ಸೊ ನಂತರ ಆಲೋಚನೆ ಮಾಡಿದೆ, ದುಡ್ಡು ಸಿಗ್ತದಲ್ಲ, ಆಗ 500 ರೂಪಾಯಿ ದೊಡ್ಡ ಅಮೌಂಟ್ ಆಗ. ಸೊ ವೈ ಕಾಂಟ್ ಐ ಮೇಕ್ ಇಟ್ ಪ್ರೊಫೆಷನ್ ಅಂತ. ಸೊ ಆಗ ಅದೇ ರೀತಿ ಮುಂದುವರೆದು ಇಲ್ಲಿ ತನಕ ಬಂದಿದೆ. ಈ ಕಾಪು ರಂಗತರಂಗ ತಂಡ ಯಾವಾಗ ಸ್ಟಾರ್ಟ್ ಆಯಿತು, ಉಡುಪಿಯಲ್ಲಿ ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಯಿತು. ಹೌದು. ಏನಂದ್ರೆ ಡ್ರಾಮಾಗಳಲ್ಲಿ ಕೆಲವನ್ನ ಸಾಧ್ಯತೆಗಳನ್ನ ಮಾಡುವಂಥದ್ದು. ಅಂದ್ರೆ ಈ ತರ ಮಾಡಬಹುದು ಒಂದು ಡ್ರಾಮಾ ಸ್ಟೇಜ್ ನಲ್ಲಿ, ಆ ಸೆಟ್ಟಿಂಗ್ ನಲ್ಲಿ ಇರ್ಬೋದು, ಮ್ಯೂಸಿಕ್ ನಲ್ಲಿ ಇರ್ಬೋದು, ನೀವು ಏನು ಪ್ರೊಜೆಕ್ಟರ್ ಬಿಟ್ರಿ, ಎಲ್ಲವೂ ಕೂಡ ಹೊಸ ಟ್ರೆಂಡ್ ಅನ್ನ ಒಂದು ಹುಟ್ಟಾಕ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಮಂಗಳೂರು ತಂಡಗಳು ಅನೇಕ ಪ್ರಯತ್ನಗಳನ್ನು ಮಾಡಿವೆ, ಬಟ್ ಉಡುಪಿಯಲ್ಲಿ ಈ ಒಂದು ತಂಡಗಳನ್ನು ಪ್ರಯತ್ನ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಈ ಸಂದರ್ಭದಲ್ಲಿ ನಿಮಗೆ ಈ ಹೊಸ ಐಡಿಯಾಗಳೆಲ್ಲ ಹೇಗೆ ನೀವು ಕ್ರಿಯೇಟ್ ಮಾಡ್ಕೊಂಡ್ರಿ ತಂಡದೊಳಗೆ? ಸರ್ ಏನ್ ಗೊತ್ತಾ, ಈಗಲೂ ನಾವು ರಂಗತರಂಗದ ನಾಟಕಗಳನ್ನು ಬರೆಯುವಾಗ ನಮ್ದು ಮೊದಲ ಆಲೋಚನೆ ಒಂದೇ, ಏನಾದರೂ ಡಿಫ್ರೆಂಟ್ ಹೊಸತನ ಕೊಡಬೇಕು, ಅದೇ ರೀತಿ ಇರಬಾರ್ದು ನಾಟಕಗಳು. ಸೊ ಅದರಲ್ಲಿ ಒಂದು ನೆಕ್ಸ್ಟ್ ಬರುವ ನಾಟಕಗಳು ನಮ್ಮದು ಒಂದು ಸ್ಟೆಪ್ ಮೇಲೆ ಇರಬೇಕು. ಸೊ ನಾವು ಮೊದಲು ಅದನ್ನು ಆಲೋಚನೆ ಮಾಡೋದು, ನಂತರ ಸ್ಕ್ರಿಪ್ಟ್, ನಂತರದ್ದು ಕೆಲಸ ಅದು. ಸೊ ಅದೇ ರೀತಿ ನಾರ್ಮಲಿ ಸೆಟ್ಟಿಂಗ್ ನೋಡಿ, ನಮಗೆ ಒಂದು ನಾಟಕದ್ದು ಒಂದು ಕಾನ್ಸೆಪ್ಟನ್ನು ನಮಗೆ ಜನಗಳಿಗೆ ಕೊಡಬೇಕಾದ್ರೆ ಸೊ ಅಂತ ಅದ್ಭುತ ಸೆಟ್ಟಿಂಗ್ಗಳು ಬೇಡ. ನಾನು ಕಾನ್ಸೆಪ್ಟ್ನ ವಿಷಯ ಮಾತಾಡೋದು. ನಾರ್ಮಲ್ ಸೆಟ್ಟಿಂಗ್ ಅಲ್ಲಿ ಕೊಟ್ಟರು ಸಹ ಜನಗಳಿಗೆ ನಾಟಕ ಅರ್ಥ ಆಗ್ತದೆ. ಸಬ್ಜೆಕ್ಟ್ ಇಂಪಾರ್ಟೆಂಟ್, ನಾಟಕಗಳಿಗೆ ಅರ್ಥ ಆಗ್ತದೆ, ಅರ್ಥ ಆಗುದಿಲ್ಲ ಅಂತಲ್ಲ. ಬಟ್ ಎಂತ ಹೇಳಿದ್ರೆ ಸೊ ದಟ್ ಈಸ್ ಆಲ್ಸೋ ಮೈನ್ ಪಾರ್ಟ್. ಡ್ರಾಮಾ ಸೆಟ್ಟಿಂಗ್ ಅನ್ನೋದು, ಡ್ರಾಮಾ ಓಪನ್ ಆಗುವಾಗ ಅದೊಂದು ಜನಗಳಿಗೆ ಅದ್ಭುತವಾಗಿ ಕಂಡ್ರೆ ಫೀಲ್ ಬರುತ್ತೆ. ಜನಗಳು ಅರ್ಧ ಗಂಟೆ ಆ ಸೆಟ್ಟಿಂಗ್ ನೋಡಿ, ಅಂದ್ರೆ ಅಲ್ಲಿ ನಮ್ದು ಅರ್ಧ ಗಂಟೆ ಪಾಸ್ ಆಗ್ತದೆ. ಸೊ ಆ ರೀತಿ ನಾವು ಆಲೋಚನೆ ಮಾಡ್ತಿತ್ತು. ಮತ್ತೆ ಏನಾದ್ರೂ ಒಂದು ಹೊಸತನ ಕೊಡಬೇಕು, ಪ್ರೊಜೆಕ್ಟರ್ ಆಗಿರ್ಬೋದು, ಒಂದು ಬೇರೆ ಬೇರೆ ವಿಧದಲ್ಲಿ ಪ್ರೊಜೆಕ್ಟರ್ನ ಯೂಸ್ ಮಾಡಿದ್ದೇವೆ ನಾವು. ಒಂದು ನಿರೇಲ್ ಅಂತ ಡ್ರಾಮಾ ಉಂಟು, ಬಾಸುಮ ಕೊಡಗು ರಚಿಸಿ ನಿರ್ದೇಶಿಸಿದ ನಾಟಕ ಅದು ನಿರೇಲ್ ಅಂತ. ಸೊ ಆ ಡ್ರಾಮಾದಲ್ಲಿ ಹೇಗಂತ ಹೇಳಿದ್ರೆ, ಮಗು ಮಲಗಲಿಕ್ಕೆ ಕೇಳುವುದಿಲ್ಲ. ಆಗ ಅನಾಥಾಶ್ರಮದ ಸ್ಟೋರಿ ಅದು. ಒಂದು ಮಗು, ತಂದೆ ತಾಯಿ ಇಲ್ಲ ಅದಕ್ಕೆ, ಮಗು ಮಲಗಲಿಕ್ಕೆ ಕೇಳೋದಿಲ್ಲ. ಸೊ ಆಗ ಅಲ್ಲಿ ಇದ್ದ ಒಂದು ಹೆಂಗಸು, ಆ ಮರ್ವಿನ್ ಶಿರ್ವ ಪಾತ್ರ ಮಾಡಿದ, ಆ ಒಂದು ಸಾಂಗಲ್ಲಿ ಆ ವಿಂಡೋ ಓಪನ್ ಮಾಡುವಾಗ ಹೊರಗಡೆ ಚಂದ್ರ ಕಾಣೋದು. ಆ ಡೋರ್, ಆ ಕರ್ಟನ್ ಓಪನ್ ಮಾಡಿದ ತಕ್ಷಣ ಹೊರಗಡೆ ಚಂದ್ರ ಕಾಣೋದು. ಆ ಚಂದ್ರ ಹೇಳುದು ಮಗುವಿಗೆ ಊಟ ಮಾಡು ಅಂತ. ಸೊ ಅದೊಂದು ಅದ್ಭುತ ದೃಶ್ಯ. ಅಂದ್ರೆ ಆಗ ನಾನು ಈ ಆಂಡ್ಸ್ ಅಂತ ಅನಿಮೇಷನ್ ಫೀಲ್ಡ್ ಅಲ್ಲಿ ಇದ್ದ ಕಾರಣ, ಸೊ ನನ್ನ ಸ್ಟೂಡೆಂಟ್ಸ್ ಎಲ್ಲ ಅನಿಮೇಷನ್ ಮಾಡಿಕೊಡುವ ಕಾರಣ ಸೊ ಅದನ್ನು ಮಾಡ್ಲಿಕ್ಕೆ ಆಯ್ತು ನಮಗೆ. ಅದೊಂದು ಅದ್ಭುತ ಸೀನ್ ಆಗಿತ್ತು. ಕರ್ಟನ್ ಓಪನ್ ಮಾಡಿದ ತಕ್ಷಣ ಚಂದ್ರ ಕಾಣ್ತದೆ. ಆ ಸಾಂಗ್ಸ್ ಅದೇ ರೀತಿ ಉಂಟು. ಆ ಚಂದ್ರ ಹೇಳ್ತಿದ್ದಾನೆ, ಮಗ ನೀವು ಊಟ ಮಾಡು ಅಂತ. ಸೊ ಆಗ ಪ್ರೊಜೆಕ್ಟರ್ ಅಲ್ಲಿ ಕಾಣುವ ಚಂದ್ರ ಅಂದ್ರೆ ಅದು ಹೊರಗಡೆಯಿಂದ ನಿಜವಾಗಿ ಚಂದ್ರ ಕಾಣ್ತಿದ್ದಾನೆ ಹಾಗೆ ಇತ್ತದು. ಸೊ ಆ ಮಗು ಹೇಳುದು, ಆ ಚಂದ್ರ ಹೇಳುದು ಊಟ ಮಾಡು. ಸೊ ಅದೊಂದು ಅದ್ಭುತ ದೃಶ್ಯ. ಸೊ ಆ ರೀತಿಗಳ ಚಿಕ್ಕ ವಿಷಯ, ಚಿಕ್ಕ ಚೇಂಜಸ್ಗಳನ್ನೆಲ್ಲ ಮಾಡಿದ್ವಿ. ಅದೇ ರೀತಿಯಾಗಿ ಪೊಪ್ಪ ನಾಟಕದಲ್ಲಿ ಬಹಳಷ್ಟು ಪ್ರದರ್ಶನಗಳನ್ನು ಕಂಡಂತಹ ನಾಟಕ. ಹೌದು, ಅದರಲ್ಲಿ ಕಂಪ್ಲೀಟ್ ಒಂದು ಮನೆಯ ಒಳಭಾಗವನ್ನೇ ತೋರಿಸಿದ್ರಿ. ಹಾಲು, ಕಿಚನ್. ಅದು ಆ ರೀತಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಲ್ಲಿ? ಹೌದು, ಅಂದ್ರೆ ಪೊಪ್ಪ ಡ್ರಾಮಾ ರಂಗತರಂಗದ ಒಂದು ಅದ್ಭುತ ನಾಟಕಗಳಲ್ಲಿ ಪೊಪ್ಪ ಡ್ರಾಮಾ ಒಂದು. ಆಯ ಸುಬ್ಬಗೆ ಆಗಿರ್ಬೋದು, ತಿಲಕಿದಿರ್ಗ ಆಗಿರ್ಬೋದು, ನಂತರ ಪೊಪ್ಪ, ಅದು ಒಂದು ಅದ್ಭುತ ಡ್ರಾಮಾ. ಅದು ಆ ಸ್ಟೋರಿ ಹೇಗಂತ ಹೇಳಿದ್ರೆ, ತಂದೆ, ಮನೆ ಯಜಮಾನ ದುಡಿಯುವ ತನಕ ತಂದೆ ಎಲ್ರಿಗೆ ಪ್ರೀತಿ ಇರ್ತದೆ. ಫಾರಿನ್ ಅಲ್ಲಿ ಇರುವ ತಂದೆ ಅವ ಯಾವತ್ತು ಮನೆಗೆ ಬರ್ತಾನೆ, ಅದನ್ನ ಮನೆಗೆ ಬಂದ ಕೂಡಲೇ ಎಲ್ರಿಗೆ ನೆಗ್ಲಿಜೆನ್ಸ್ ಸ್ಟಾರ್ಟ್ ಆಗ್ತದೆ. ಹೌದು, ಪೂಂಜರ್ ಅದ್ಭುತವಾಗಿ ಅಭಿನಯಿಸಿ. ಅವ್ರದ್ದು ಈಗ ನೋಡಿ, ಈಗ ರಂಗತರಂಗದ್ದು ಮೋಸ್ಟ್ ಆಫ್ ದ ನಾಟಕಗಳು ಹೇಳೋದು ಎಂತ ಕಾಮಿಡಿ ಎಂತ ಕಾಮಿಡಿ. ಬಟ್ ಪೊಪ್ಪ ಒಂದು ಡ್ರಾಮಾ, ಲಾಸ್ಟ್ ಒಂದು 2 ಸೀನ್ ತಗೋಡು. ಸೊ ಅಂದ್ರೆ ಕೊನೆ ಒಂದು 2 ದೃಶ್ಯ ನೋಡ್ಬೇಕು. ಸೊ ಆ ರೀತಿ ನಟನೆ ಮಾಡಿದ್ದಾರೆ, ಒಬ್ಬರೇ ಮಾತಾಡೋದು ಕ್ಲೈಮ್ಯಾಕ್ಸ್ ಅಲ್ಲಿ. ಸೊ
ಸೊ ಅದ್ಭುತ ಕಲಾವಿದ ಅಂತ ಅಂತ ನಟನೆ ಬಂದ್ರೆ ಮಾತ್ರ ಡ್ರಾಮಾ ಸಕ್ಸಸ್ ಆಗ್ತದೆ, ಜನಗಳಿಗೆ ರೀಚ್ ಆಗ್ತದೆ. ಎಷ್ಟೇ ದೊಡ್ಡ ದೊಡ್ಡ ಡೈಲಾಗ್ ಬರೀರಿ, ಎಷ್ಟೇ ಕ್ಯಾಚ್ ಡೈಲಾಗ್ ಬರೀರಿ, ಸೊ ಅದನ್ನ ಡೆಲಿವರಿ ಮಾಡೋದು ಹಾಗೇ ಮಾಡ್ಬೇಕು. ಹಾಗೆ ಮಾಡಿದ್ರೆ ಮಾತ್ರ ಮನಮುಟ್ಟುವ ಶರತ್ ಅವರೇ, ಈ ಸಂಗೀತಗಳು ಇತ್ತೀಚಿನ ದಿನಗಳಲ್ಲಿ ಹಾರ್ಮೋನಿಯಂದಿಂದ ನೀವೇನ್ ಆವಾಗ ಹೇಳಿದ್ರಿ, ಹಾರ್ಮೋನಿಯಂ ತಬ್ಲಾ ಇತ್ತು, ಆಮೇಲೆ ಕೀಬೋರ್ಡು ತಬ್ಲಾ ಕಾಂಗೋ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಆಮೇಲೆ ಆಗ ಪ್ಯಾಡ್ ಬಂದಿದ್ದು ತುಂಬಾ ಟೈಮ್ ಆದ್ಮೇಲೆ. ಹೌದು, ಈ ಸಂಗೀತ ಪರಿಕರಗಳಲ್ಲಿ ಆಗ ಲೈವ್ ಸಿಂಗಿಂಗ್ ಇತ್ತು. ಹೌದು, ಖಂಡಿತ. ಬಹುಶಃ ನನ್ಗನ್ಸ್ಕೊಂಡಾಗೆ ಆಗಿನ ಕಾಲದ ಪ್ರತಿಯೊಂದು ಯೋಕಮಂಡಲ ನಾಟಕದಲ್ಲೂ 4 ಲವ್ ಸಾಂಗ್ 4 ಕಾಮಿಡಿ ಸಾಂಗ್ ತುಂಬಿರ್ತಿತ್ತು. ಹೌದು ಹೌದು. ಅಂದ್ರೆ ಒಬ್ಬ ಹಿನ್ನೆಲೆ ಸಂಗೀತ ನೀಡುವ ಏನಿರ್ತಾನೆ ಕಂಪ್ಲೀಟ್ ಅವನಿಗೆ ವರ್ಕ್ ಅಂದ್ರೆ ಸಾಕಾಗಿ ಹೋಗ್ತಿತ್ತು, ಯಾಕಂದ್ರೆ ಮ್ಯಾನುವಲ್ ಪ್ಲೇ ಎಲ್ಲಾನು. ಈ ಮಾರ್ಪಾಟುಗಳಾದಾಗ ಇತ್ತೀಚೆಗೆ ಕೇವಲ ಒಂದು ಲ್ಯಾಪ್ಟಾಪ್ ಅಲ್ಲಿ ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದೆ. ಈಗ ನಿಮಗೆ ಇಷ್ಟರಲ್ಲಿ ಯಾವ್ದು ಒಳ್ಳೇದಿತ್ತು ಅಂತ ಅನಿಸ್ತದೆ? ಅಂದ್ರೆ ನೆನಪುಗಳಾಗಿ ಎಲ್ಲ ಒಳ್ಳೇದಿರ್ತದೆ, ಎಲ್ಲ ಒಳ್ಳೆ ಇರ್ತದೆ ಖಂಡಿತ. ಬಟ್ ಈಗಿನ ಸಿಚುವೇಶನ್ ಅಲ್ಲಿ ನಿಮಗೆ ನೋಡಿ ಸರ್, ಲ್ಯಾಪ್ಟಾಪ್ ಸಂಗೀತ ಅನ್ನೋದಕ್ಕೆ ನಂದು ಸಪೋರ್ಟ್ ಇಲ್ಲ, ಟು ಬಿ ಫ್ರ್ಯಾಂಕ್. ಸೊ ಅದು ನನ್ನ ಲೆಕ್ಕದಲ್ಲಿ ನಿಜವಾದ ಸಂಗೀತ ಅಲ್ಲ, ನನ್ನ ಮನಸ್ಸು ಅದಕ್ಕೆ ಒಪ್ಪುವುದಿಲ್ಲ. ಕಾಲ ಆ ರೀತಿ ಮಾಡಿತ್ತು ನಮ್ಮನ್ನು. ಅದು ಒಂಥರ ಏನು ರೆಡಿ ಫುಡ್ ಇದ್ದಾಗೆ. ರೆಡಿ ಫುಡ್ ಇದ್ದಾಗೆ, ಬಟ್ ಅದು ಸಹ ಈಸಿ ಇಲ್ಲ. ಸೊ ಅದಕ್ಕೂ ಟೆಕ್ನಿಕಲಿ ರೆಡಿ ಫುಡ್ ಮಾಡ್ಲಿಕ್ಕೆ ಸಹ ಟ್ಯಾಲೆಂಟ್ ಬೇಕು. ಈಗ ತುಂಬಾ ಕಲಾವಿದರಿದ್ದಾರೆ, ಒಳ್ಳೊಳ್ಳೆ ಮ್ಯೂಸಿಷಿಯನ್ಸ್ ಇದ್ದಾರೆ. ಸೊ ಅದೇನು ಈಸಿ ಅಲ್ಲ. ಬಟ್ ನನಗೆ ಆ ಮುಂಚಿನ ಸಂಗೀತವೇ ಭಾರಿ ಇಷ್ಟ. ಕೀಬೋರ್ಡ್ ತಬಲಾ ಪ್ಯಾಡ್ ಇಟ್ಕೊಂಡು ಸೊ ನಾಟಕ ನೋಡಿ ಆ ಸಂಗೀತ ಕೊಡೋದುಂಟಲ್ಲ, ಅದು ಬೇರೆ ವಿಷಯ, ಪ್ರಿಪೇರ್ ಆಗಿ ಕೊಡೋದು ಬೇರೆ ವಿಷಯ. ಸೊ ಮುಂಚೆ ಅಂತ ಹೇಳಿದ್ರೆ ನಾಟಕಕ್ಕೆ ಹೇಗಿತ್ತು ಅಂತ ಹೇಳಿದ್ರೆ, ನಮಗೆ ನಾಟಕದ ಹೆಸರೇ ಗೊತ್ತಿರೋದಿಲ್ಲ. ಅದೊಂದು ಕಲೆ. ಇವತ್ತು ನಾಟಕ ಎಲ್ಲಿ ಉಂಟು ಅಂತ ಹೇಳ್ತಾರೆ, ಹೋಗ್ಬೇಕಷ್ಟೇ. ಒಬ್ಬ ಬರ್ತಾನೆ, ಅವನು ವಿಲನ್ ಅಂತ ಗೊತ್ತಿರಲ್ಲ. ಇಲ್ಲಿ ಒಂದು ಚಿಕ್ಕಿದ್ರೆ ಅವನು ವಿಲನ್, ಗಡ್ಡ ಇದ್ರೆ ಹೌದು. ಅಂದ್ರೆ ಅವನು ಕೆನ್ನೆಗೆ ಹೊಡಿತಾನಂತ ಹೇಳಿದ್ರೆ ನಮಗೆ 30 ಸೆಕೆಂಡ್ ಮುಂಚೆ ಗೊತ್ತಾಗ್ತದೆ ಇವನಿಗೆ ಕೆನ್ನೆಗೆ ಗರಂಟೆ ಹೊಡಿತಾನೆ ಅಂತ. ಸೊ ಆ ಗ್ರಾಸ್ಪಿಂಗ್ ಪವರ್ ಉಂಟಲ್ಲ, ಸೊ ಈಗ ನಮಗೆ ಯೂಸ್ ಆಯ್ತು. ಈಗ ಎಲ್ಲ ರೆಡಿ, ಏನು ನಿಮಗೆ ಆನ್ ದ ಸ್ಪಾಟ್ ಏನು ಕ್ರಿಯೇಟ್ ಮಾಡುವಂತಿಲ್ಲ, ಮೊದಲೇ ಪ್ರಿಪೇರ್ ಆಗಿರ್ತೇವೆ ನಾವು. ಆನ್ ದ ಸ್ಪಾಟ್ ಏನು ಮಾಡುವಂತಿಲ್ಲ. ಮುಂಚೆ ಆನ್ ದ ಸ್ಪಾಟ್ ಮಾಡ್ತಿದ್ದು, ಯಾರಾದ್ರೂ ಕಾರ್ ಬ್ರೇಕ್ ಅಂತ ಹೇಳಿದ್ರೆ ಎಂತ ಹುಡುಗಿ ರೆಡಿ ಮಾಡ್ತಿದ್ದು. ಬಟ್ ಈಗ ಆಗಲ್ಲ. ಈಗ ಏನು ಎಷ್ಟು ಮ್ಯೂಸಿಕ್ ಎಷ್ಟು ಬೇಕಾ ಅಷ್ಟೇ. ಬಟ್ ಈ ಕಾಲಘಟ್ಟದಲ್ಲಿ ಅದುವೇ ಉತ್ತಮ. ಈಗಿನ ನಾಟಕಗಳಿಗೆ ಮುಂಚಿನ ತರ ಹಾರ್ಮೋನಿಯಂ ತಬಲ ಬಂದ್ರೆ ಒಬ್ಬ ಮನುಷ್ಯನು ಲೈಕ್ ಮಾಡ್ಲಿಕ್ಕಿಲ್ಲ. ಈ ಕಾಲಘಟ್ಟ ಹಾಗಂಟು. ಅದಕ್ಕೋಸ್ಕರ ಬದಲಾಗಬೇಕಾಯ್ತು. ಅದ್ರ ಜೊತೆಗೆ ಕೀಬೋರ್ಡ್ ಅನ್ನೋದು ಏನಿತ್ತಂದ್ರೆ ಅದರಲ್ಲಿ ಹುಡುಕುವುದೇ ಒಂದು ದೊಡ್ಡ ಹರಸಾಹಸ ಆಗ್ತಿತ್ತು. ಯಾಕಂದ್ರೆ ಆ ಸೆಟ್ಟಿಂಗ್ ಗಳನ್ನ ಮಾಡ್ಕೊಂಡು ಆ ಒಂದು ಟೈಮಿಗೆ ಬೇಕಾದಂತಹ ಏನು ನಮ್ದು ಪಂಚಸ್ ಇದೆ, ಅದಕ್ಕೆ ಬೇಗ ಬಹಳ ಕಷ್ಟ. ಬಟ್ ಈಗಿನ ಲ್ಯಾಪ್ಟಾಪ್ ಮ್ಯೂಸಿಕ್ ಈ ಪಂಚಸ್ಗಳಿಗೆ ಬಹಳಷ್ಟು ಹೆಲ್ಪ್ ಅನ್ನ ಮಾಡಿತ್ತು ಅಂತ ಅನ್ಕೊಳ್ತೇನೆ ನಾನು. ಅಂದ್ರೆ ನೀವು ಯಾವುದೇ ಸೀಕ್ವೆನ್ಸ್ ಅನ್ನ ಅತ್ಯಂತ ಪವರ್ಫುಲ್ ಆಗಿ ಮತ್ತು ಏನ್ ಹೇಳ್ತಾರೆ, ಒಂದು ರೀತಿಯ ಪ್ರೆಸೆಂಟೇಷನ್ ಸ್ಕಿಲ್ ಅಲ್ಲಿ ನಾವು ಥಿಂಕ್ ಮಾಡೋದಾದ್ರೆ ನಿಮಗೆ ಅತ್ಯಂತ ಸ್ಪಷ್ಟವಾದಂತ ಕ್ಲಾರಿಟಿ ಸಿಗ್ತದೆ. ಖಂಡಿತ ನೀವು ಅದನ್ನ ಆಗ ಹೇಳಿದಾಗೆ ಯಾವ್ದು ಅದನ್ನ ಯೂಸ್ ಮಾಡ್ಲಿಕ್ಕೆ ಗೊತ್ತಿರಬೇಕು. ಈಗ ನಾನು ಕೀಬೋರ್ಡ್ ಯಾವುದು ಈಗ ಸಂಗೀತವನ್ನ ಲ್ಯಾಪ್ಟಾಪ್ ಅಲ್ಲಿ ಕೊಡೋರ ಬಗ್ಗೆ ಇತ್ತೀಚಿನ ಹುಡುಗರನ್ನು ಗಮನಿಸಿದಾಗ ನಮ್ಮ ನಾಗಾರ್ಜುನ್ ಮಂಗಲ್ಪಾಡಿ ಇರ್ಬೋದು, ಕಾರ್ತಿಕ್ ಕಡೆಕಾರ್ ಇರ್ಬೋದು, ತುಂಬಾ ಜನ ಒಳ್ಳೊಳ್ಳೆ ವರ್ಕ್ ಮಾಡ್ತಾ ಇದ್ದಾರೆ, ಒಳ್ಳೊಳ್ಳೆ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ ಸರ್. ಅದ್ರ ಜೊತೆಗೆ ನಾಟಕಗಳಿಗೆ ಈಗಲೂ ಕೂಡ ಜನ ಇದ್ದಾರೆ. ಪೌರಾಣಿಕ ನಾಟಕಕ್ಕೂ ಜನ ಬರ್ತಾರೆ. ಖಂಡಿತ ಸರ್. ಪೌರಾಣಿಕ ನಾಟಕದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾನು ಎಸ್ಪೆಷಲಿ ಗುಳಿಗವನ್ನ ಕಾನ್ಸಂಟ್ರೇಟ್ ಮಾಡ್ತಾ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಗುಳಿಗ ಯಾವತ್ತು ಒಂದೊಂದು ಪ್ರದರ್ಶನಕ್ಕೆ 5,000 ಜನ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರು, ಅದೊಂದು ಏನ್ ಹೇಳ್ತಾರೆ, ಒಂದು ತಿಂಗಳಲ್ಲಿ 36 ಶೋ ಬುಕ್ ಆಗಿದೆ ಅಂದ್ರೆ ಬಹುಶಃ ಇಮ್ಯಾಜಿನ್ ಮಾಡೋದಕ್ಕೆ ಕಷ್ಟ ಸರ್. ಏನ್ ಗೊತ್ತಾ, ಈ ಸಂದರ್ಭದಲ್ಲಿ ನಾಟಕ ಪೌರಾಣಿಕ ನಾಟಕಕ್ಕೆ ಅಷ್ಟು ಡಿಮಾಂಡ್ ಆ ರೀತಿಯ ಪ್ರಶ್ನೆ ಉದ್ಭವ ಆಗುದಿಲ್ಲ. ಯಾವುದೇ ಕಾನ್ಸೆಪ್ಟ್ ಕೊಡು, ನೀನದು ಹೇಗೆ ಮಾಡ್ತಿ, ದಟ್ ಈಸ್ ಇಂಪಾರ್ಟೆಂಟ್. ಪ್ರೆಸೆಂಟೇಷನ್ ಹೇಗೆ ಮಾಡ್ತಿ, ದಟ್ ಈಸ್ ಇಂಪಾರ್ಟೆಂಟ್. ಸೊ ಆ ನಾಟಕ ನಾನು ನೋಡಿದ್ದೇನೆ. ಸೊ ನಂಗೆ ನೋಡ್ಲಿಕ್ಕೆ ಸಿಗದೆ, ನಾನು ನಿಯರ್ ಅಬೌಟ್ ಒಂದು ಇಲ್ಲಿಂದ 40 ಕಿಲೋಮೀಟರ್ ಹೋಗಿ 12 ಗಂಟೆಗೆ ನಾಟಕ ಸ್ಟಾರ್ಟ್ ಆದದ್ದು. 12 ಗಂಟೆಯಿಂದ 2.5 ಗಂಟೆ ತನಕ ನೋಡಿ ಮತ್ತೆ ಮನೆಗೆ ಬಂದಿದ್ದೆ. ಆ ನಾಟಕ ನೋಡ್ಲಿಕ್ಕೋಸ್ಕರ ಹೋಗಿದ್ದೇನೆ ನಾನು. ಸೊ ನಂಗೆ ಅಲ್ಲಿ ಅನಿಸಿದೆ ಅಂತ ಹೇಳಿದ್ರೆ, ಒಬ್ಬ ಒಳ್ಳೆ ನಿರ್ದೇಶಕನಿಗೆ ನೀನು ಏನೇ ಕೊಡು, ಅವನು ಅದ್ಭುತವಾಗಿ ಮಾಡ್ತಾನೆ. ಸೊ ಅದೇ ಕಾನ್ಸೆಪ್ಟ್ ಅನ್ನು ಆ ನಾಟಕ ನೋಡದೆ ಇನ್ನೊಬ್ಬರಿಗೆ ಕೊಡೋದಾದ್ರೆ ಬೇರೆ ರೀತಿ ಬರ್ತಿತ್ತು.
ಕೆನಾಟ್ ಇಮ್ಯಾಜಿನ್. ಅಂದ್ರೆ ಪ್ರೇಕ್ಷಕರನ್ನ ಗಮನದಲ್ಲಿಟ್ಟುಕೊಂಡು ನಾವು ಯಾವ ರೀತಿಯಾದಂತಹ ಏನು ವಸ್ತುವನ್ನ ಕೊಡ್ತೇವೆ ಮತ್ತು ಯಾವ ರೀತಿ ಕೊಡ್ತೇವೆ, ಹೌದು, ಅದು ಇಂಪಾರ್ಟೆಂಟ್. ಈಗ ಬಹುಶಃ ನೀವು ಹೇಗೆ ಕಾಲಘಟ್ಟ ಬದಲಾಗಿದೆ ಅಂತ ಹೇಳ್ತೀರಿ, ಪ್ರೇಕ್ಷಕರ ಗುಣಮಟ್ಟನೂ ಹಾಗೆ ಬದಲಾಗಿದೆ, ಅಂದ್ರೆ ಮನೋಧರ್ಮವನ್ನು ಹಾಗೆ ಬದಲಾಗಿದೆ. ಯಾಕಂದ್ರೆ ಮೊದಲು ನೋಡುವಂತ ಪ್ರೇಕ್ಷಕರ ಅಲ್ಲಿ ಅತ್ತೆ ಸೊಸೆಗೆ ಬೈಯುವುದು, ಗಲಾಟೆ ಮಾಡುದು, ಮನೆಯಲ್ಲಿ ಶಿಕ್ಷೆ ಕೊಡೋದು, ಆಮೇಲೆ ಸುಸೈಡ್ ಮಾಡ್ಲಿಕ್ಕೆ ಹೋಗುದು, ಇದೇ ಸ್ಟೋರಿಗಳು ಬರ್ತಾ 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 ಜನ ಕಾಮಿಡಿ ಆಚೆ ಟರ್ನ್ ಆದ್ರು. ಕಾಮಿಡಿಯಲ್ಲೂ ಕೂಡ ಒಂದು ರೀತಿಯ ಏನು ಅಸಡ್ಡೆ ಬರ್ತಾ ಬರ್ತಾ ಇರುವಾಗಲೇ ಸಬ್ಜೆಕ್ಟ್ ಮತ್ತೆ ಕಾಮಿಡಿಯನ್ನ ಎರಡನ್ನ ಮಿಕ್ಸಪ್ ಮಾಡಿಕೊಂಡು ಹೊಸದಾಗಿ ಒಂದು ಕೊಡುವಂತ ಒಂದು ಸ್ಕಿಲ್ ಬೆಳೆಯಿತು, ಆ ಟ್ರೆಂಡ್ ಬೆಳೆಯಿತು. ಜೊತೆಗೆ ರಂಗಭೂಮಿಯಲ್ಲಿ ಒಂದು ಒಳ್ಳೆಯ ಫೈಟ್ ಅಂತ ಹೇಳ್ಬೋದು. ಯಾವ್ದಂದ್ರೆ ನಮಗೆ ನಿಮ್ ಜೊತೆ ಮಸಾರ ಇರಬೇಕು. ಯಾವ್ದು ಮಸಾರ ಇರಬೇಕು? ಪಾಸಿಟಿವ್ ಮಸಾರ ಇರಬೇಕು. ಅಂದ್ರೆ ಅವ್ರು ಅದಕ್ಕಿಂತ ಒಳ್ಳೆಯ ನಾನು ಡ್ರಾಮಾ ಕೊಡ್ಬೇಕು ಅನ್ನೋದು ಇರಬಹುದು. ಬಹುಶಃ ಈಗ ಜನ ಬದಲಾದಾಗ ಅದಕ್ಕೆ ಬೇಕಾದಂತಹ ಈ ಒಂದು ಏನು ಪೌರಾಣಿಕವನ್ನು ಕೂಡ ಕೊಡುವಂತಹ ಒಂದು ಅಭ್ಯಾಸಗಳು ಖಂಡಿತ. ಶರತ್ ಭಾಯ್, ನೀವು ವಿದೇಶಕ್ಕೂ ಕೂಡ ಪ್ರಯಾಣ ಮಾಡಿದ್ರಿ. ಹೌದು. ಹೇಗಿತ್ತು? ನಾನೊಂದು ಆ ಟಾಪಿಕ್ ಬಗ್ಗೆ ಸ್ವಲ್ಪ ಕಂಟಿನ್ಯೂ ಮಾಡ್ತೇನೆ. ನೋಡಿ, ಈಗ ತುಳು ಅಂದ್ರೆ ಕಾಮಿಡಿ, ಕಾಮಿಡಿ ಅಂದ್ರೆ ತುಳು. ಸೊ ಹಾಗಾಗಿದೆ, ತುಳು ಫಿಲ್ಮು ಕಾಮಿಡಿ, ತುಳು ನಾಟಕಗಳು ಕಾಮಿಡಿ. ಕಾಮಿಡಿ ಇಲ್ಲದಿದ್ರೆ ಜನಗಳು ಬರ್ತಾರಾ ಇಲ್ವಾ ಏನೋ. ಸೊ ಆ ರೀತಿ ಆಗಿದೆ. ಸೊ ಪ್ರತಿಯೊಂದು ಕಾನ್ಸೆಪ್ಟ್ ಅಲ್ಲಿ 90% ಕಾಮಿಡಿ, 10% ಸ್ಟೋರಿ ಇರುತ್ತೆ. ಸೊ ಇದು ಬದಲಾಗ್ಬೇಕಂತ ಹೇಳೋದು ನಾನು. ಇದು ಬದಲಾಗಬೇಕು ಅಂದ್ರೆ ನಾವು ಯಾರು ರಿಸ್ಕ್ ತಗೊಳ್ಳಲ್ಲ. ಅಲ್ಲ, ಯಾಕಂದ್ರೆ ಒಂದು ಡ್ರಾಮಾ ಸ್ಟಾರ್ಟ್ ಮಾಡ್ಬೇಕಾದ್ರೆ 2-2.5 ಲಕ್ಷ ರೂಪಾಯಿ ಖರ್ಚು ಮಾಡಿ. ಹೌದು. ಯಾರು ರಿಸ್ಕ್ ತಗೊಳ್ಳಲ್ಲ ಈಗ. ಅಂದ್ರೆ ಆ ಒಂದು ಇದಕ್ಕೆ ಪ್ರಯತ್ನಕ್ಕೆ ಯಾರು ಕೈ ಹಾಕಲ್ಲ. ಯಾಕೆ? ಈಗ ನೋಡಿ, ಶಿವದೂತ ಗುಳಿಗೆ ಅನ್ನೋ ನಾಟಕ, ಪೌರಾಣಿಕ ನಾಟಕ. ಯಾರು ಹೋಗ್ತಿದ್ರು ಪೌರಾಣಿಕ ನಾಟಕ ನೋಡ್ಲಿಕ್ಕೆ? ಸೀರಿಯಸ್ ಕಾಮಿಡಿ ಇಲ್ಲ, ಏನಿಲ್ಲ. ಯಾರು ಹೋಗ್ತಿದ್ರು? ಏಕ್ದಮ್ ಸೀರಿಯಸ್. ಯಾಕೆ ಹೋಗ್ಲಿಲ್ವಾ? ಎಸ್, ಅದು 5,000 ಜನ ಮೇಲೆ ಆಗ್ಲಿಲ್ವಾ? ಸೊ ಅದೇ ರೀತಿ ನಾನು ಹೇಳೋದು, ಒಂದು ಒಳ್ಳೆ ಕಾನ್ಸೆಪ್ಟ್, ಒಳ್ಳೆ ಒಂದು ಸಬ್ಜೆಕ್ಟ್ ಇಟ್ಕೊಂಡು, ಒಳ್ಳೆ ಸ್ಟೋರಿ ಇಟ್ಕೊಂಡು, ಹಿತಮಿತವಾದ ಕಾಮಿಡಿ ಸೊ ಬಳಸಿದ್ರೆ ಅದು ಕ್ಲಿಕ್ ಆಗಬೇಕು. ಎಸ್, ಅದು ಕ್ಲಿಕ್ ಆಗಬೇಕು. ನೆಕ್ಸ್ಟ್ ಒಂದು ವರ್ಷ ಆ ರೀತಿ ಡ್ರಾಮಾ ಕೊಡಿ, ಇನ್ನೊಂದು ವರ್ಷ 90% 10% ಸ್ಟೋರಿ ಮಾಡಿ, ನೋ ಪ್ರಾಬ್ಲಮ್. ಅದನ್ನು ಜನಗಳು ನೋಡಬೇಕು. ನಮ್ಮ ತುಳುನಾಡ ಜನಗಳು ಬದಲಾಗಬೇಕು. ಈ ಕಾಮಿಡಿ ನೋಡಿ, ಯಾವುದೇ ಫಿಲ್ಮ್ ತಗೊಳ್ಳಿ, ಫುಲ್ ಕಾಮಿಡಿ. ಹಾಗಾದ್ರೆ ತುಳುವಲ್ಲಿರುವ ಸ್ಟೋರಿ ತುಳುವಲ್ಲಿರುವ ಒಬ್ಬ ಒಳ್ಳೆ ಸ್ಟೋರಿಯವ ಇಲ್ಲಿ ಸೆಲೆಬ್ರಿಟಿ ಅಲ್ಲ. ಹೌದು, ಖಂಡಿತ ಅಲ್ಲ ಸರ್, ಖಂಡಿತ ಅಲ್ಲ. ಒಳ್ಳೆ ವಿಲನ್ ಮಾಡುವ ಇಲ್ಲಿ ಸೆಲೆಬ್ರಿಟಿ ಅಲ್ಲ. ಇಲ್ಲಿ ಸೆಲೆಬ್ರಿಟಿಗಳು ನಮ್ಮ ಕಾಮಿಡಿ ಅದು ಜನಗಳು ಮಾಡಿದ್ದು. ಅವರು ಅಷ್ಟು ಟ್ಯಾಲೆಂಟೆಡ್, ಅದು ಬೇರೆ ವಿಷಯ. ಅಲ್ಲಿ ಅಷ್ಟು ಟ್ಯಾಲೆಂಟೆಡ್. ನಮ್ಮ ಟೀಮಲ್ಲಿ ಪ್ರಸನ್ನ, ಸಂದೀಪ್, ಮರ್ವಿನ್ ಅವರೆಲ್ಲ ದೇ ಆರ್ ವೆರಿ ಟ್ಯಾಲೆಂಟೆಡ್. ಅವರನ್ನು ಸೆಲೆಬ್ರಿಟಿಗೆ ಒಪ್ಕೊಳ್ಳೋದು. ಅವರ ಜೊತೆ ಸ್ಟೋರಿ ಸೆಕ್ಷನ್ಗಳಿಗೂ ಈ ಜನಗಳು ಅವರನ್ನು ಒಪ್ಕೊಳ್ಬೇಕಾದ್ರೆ ನಾವು ಅಂತ ನಾಟಕಗಳನ್ನು ಕೊಡಬೇಕು, ಅಂತ ಸಿನಿಮಾಗಳನ್ನು ಕೊಡಬೇಕು. ಅದು ಬರ್ತಾ ಇಲ್ಲ. ಎಸ್, ಎಕ್ಸಾಕ್ಟ್ಲಿ. ಅದೇ ನಾನು ಹೇಳ್ತಾ ಇದ್ದೇನೆ. ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿ, ಶಾರದಾ ಕಲಾಡ್ಸ್ ಇರ್ಬೋದು, ಹೌದು, ಲಕ್ಕುಮಿ ಇರ್ಬೋದು, ಹೌದು, ಕಾಪಿಕಾಡ್ ಸಾರ್ ಇರ್ಬೋದು, ಹೌದು, ಅಥವಾ ರಂಗತರಂಗ ಇರ್ಬೋದು, ಹೌದು, ಈಗಿನ ಅಭಿನಯ ಟೀಮ್ ಇರ್ಬೋದು, ಹೌದು, ಪ್ರತಿಯೊಂದರಲ್ಲೂ ಕೂಡ ಒಂದು ಹೆಲ್ದಿ ಕಾಂಪಿಟೇಷನ್ ಅನ್ನ ನಾವು ನೋಡ್ತಾ ಇದ್ದೇವೆ. ಹೌದು, ಈಗಿನ ಟ್ರೆಂಡ್ ಅಲ್ಲಿ ಏನಾಗಿದೆ ಅಂದ್ರೆ ಪ್ರತಿಯೊಂದರಲ್ಲೂ ಒಂದೊಂದು ಡ್ರಾಮಾಗಳು ಎಬೋವ್ 100 ಶೋಸ್, ಎಬೋವ್ 150 ಶೋಸ್. ಪ್ರತಿಯೊಂದು ಟೀಮ್ಗಳು ಕೂಡ ಅದರ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಬಹುಶಃ ಒಂದು ಮಟ್ಟಿಗೆ ಇದು ನಮಗೆ ಒಂದು ಒಳ್ಳೆಯ ವಾತಾವರಣ ತುಳು ಡ್ರಾಮಕ್ಕೆ ಅಂತ ಹೇಳ್ಕೊಳ್ತೇನೆ. ಬಟ್ ಈಗ ಅದೇ ನಾನು ಹೇಳಿದಾಗೆ ವಿದೇಶದಿಂದ ಸ್ವಲ್ಪ ಡಿಮಾಂಡ್ಗಳು ಕಮ್ಮಿ ಆಗಿದೆ. ಬಟ್ ನೀವು ವಿದೇಶಕ್ಕೆ ಹೋದಾಗ ಹೇಗಿತ್ತು ಅಂತ? ಸರ್, ವಿದೇಶಕ್ಕೆ ನಾವು ಮೊದಲು ಹೋಗುವಾಗ ಅಲ್ಲಿ ಅವರಿಗೆ ನಾವು ದೇವರ ಥರ ಟ್ರೀಟ್ ಮಾಡ್ತಾರೆ ಅವರು. ಸೊ ನಮಗೂ ನಮಗೂ ಒಂದು ಖುಷಿ, ನಮ್ಗಿಂತ ಅವರಿಗೆ ಖುಷಿ, ನಮ್ಮ ತುಳುವಿನವರು ಬಂದ್ರು ಅಂತ. ಹೌದು, 100%. ಸೊ ಅದೊಂದು ಎಕ್ಸ್ಪೀರಿಯನ್ಸೇ ಬೇರೆ. ಸೊ ಇನ್ನು ಯಾವಾಗ ಹೋಗುದ ದೇವರ ಬರೀ ಅಲ್ಲ, ರಿಯಾಲಿಟಿ ಶೋನಲ್ಲಿ ಅದ್ಭುತವಾಗಿ ಹೆಸರನ್ನು ಗಳಿಸ್ತಾ ಒಂದು ವಿದೇಶ ಪ್ರವಾಸ ಇತ್ತು. ಯಾಕಂದ್ರೆ ಒಂದಂತೂ ಸತ್ಯ, ಅಲ್ಲಿಯವರಿಗೆ ತುಳು ಬಗ್ಗೆ ತುಂಬಾ ಆಸಕ್ತಿ ಇದೆ. ಖಂಡಿತ ಆಸಕ್ತಿ ಇದೆ. ಬಹುಶಃ ನಮ್ಮ ಅನೇಕ ಕಲಾವಿದರು ವಿಮಾನ ಹತ್ತಲಿಕ್ಕೆ ಸಾಧ್ಯನೇ ಇಲ್ಲದವರು ಕೂಡ ವಿಮಾನ ಹತ್ತಿದ್ದಾರೆ ಅಂದ್ರೆ ಅಲ್ಲಿನ ಅಭಿಮಾನಿಗಳು ಕಾರಣ. ಅಭಿಮಾನಿಗಳು ಮತ್ತೆ ನಮ್ಮ ತುಳು ನಾಟಕ. ಖಂಡಿತ. ಎಸ್ ವೀಕ್ಷಕರೇ, ಇದು ಕಲಾನಿನಾದ ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆ ಕಲಾನಿನಾದ. ಅದಷ್ಟು ವಿಚಾರಗಳನ್ನು ನಾವು ಹಂಚ್ಕೊಂಡ್ವಿ. ಅದ್ಭುತವಾದಂತಹ ಅನುಭವಗಳು, ಅವರ ಒಂದಷ್ಟು ಆವಿಷ್ಕಾರ ಗುಣಮಟ್ಟದಂತಹ ವಿಶೇಷ ಒಂದು ಏನು ತಂತ್ರಜ್ಞಾನದ ಅನುಭವಗಳಿವೆ, ಅವೆಲ್ಲವನ್ನು ಕೂಡ ಹಂಚಿಕೊಳ್ತಾ ಇದ್ದಾರೆ. ಇನ್ನಷ್ಟು ವಿಚಾರಗಳನ್ನು ಶರತ್ ಜೊತೆ ಮಾತಾಡೋದಿದೆ. ಅದಕ್ಕೆ ಮೊದಲು ಸಣ್ಣ ವಿರಾಮ.
ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆ ಕಲಾ ನಿನಾದಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಶರತ್ ಅವರು. ನಿನಾದ್ ಸ್ಟುಡಿಯೋಸನ್ನು ಇಟ್ಕೊಂಡು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡಿದ್ದಾರೆ. ಜೊತೆಗೆ ರಂಗತರಂಗ ಕಾಪು ಈ ತಂಡದ ಸಂಗೀತ ನಿರ್ದೇಶಕರು, ವಿದೇಶ ಪ್ರವಾಸಗಳನ್ನು ಮಾಡಿ ಕಾರ್ಯಕ್ರಮವನ್ನು ನೀಡಿದವರು, ಈಗಾಗಲೇ ಹಲವಾರು ಕಿರಿಯ ಪ್ರತಿಭೆಗಳಿಗೆ ಅವಕಾಶವನ್ನು ನೀಡಿ ಬೆಳೆಸಿದವರು, ಅದ್ಭುತ ಪ್ರತಿಭೆ ಶರತ್ ಉಚ್ಚಿಲ ಅವರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಶರತನ್ನು ಮಾತಾಡ್ತಾ ಇದ್ದೆವು. ಬಹುಶಃ ಈಗಿನ ಟ್ರೆಂಡಲ್ಲಿ ನೋಡೋದಾದರೆ ಕಲಾವಿದರು ಈಗ ಸ್ವಲ್ಪ ಏನಾಗಿದೆ ಅಂದರೆ ನಮಗೆ ಪ್ರತಿಭೆಗಿಂತ ಹೆಚ್ಚಿನ ಪ್ರಚಾರ ಸಿಗ್ತಾ ಇದೆ. ಹೌದು, ಖಂಡಿತ ಅಪವಾದಲ್ಲ. ಈಗಿನ ಟ್ರೆಂಡ್ ಆಗಿದೆ. ಹೌದು. ಮೊದಲು ಹೇಗಿತ್ತು ಅಂದ್ರೆ 100 ಡ್ರಾಮಾ ಮಾಡಿದ್ರು ಆ ಊರಿನವ್ರಿಗೆ ಮಾತ್ರ ಗೊತ್ತಿತ್ತು. ಆ 100 ಡ್ರಾಮಕ್ಕೆ ಅವ ಎಷ್ಟು ಕಷ್ಟಪಟ್ಟಿದ್ದಾನೋ ದೇವರೊಬ್ಬನಿಗೆ ಗೊತ್ತು. ಈಗ ನಿಮಗೂ ಚಿಕ್ಕದಿರುವಾಗ ಗೊತ್ತಿರ್ಬೋದು. ಒಂದು ಅವಕಾಶಕ್ಕೆ ಬೇಕಾಗಿ ಯಾರ್ಯಾರ ಮನೆ ಬಾಗಿಲು ಹೋಗಿದ್ದೋ ನಮಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಡ್ರಾಮಕ್ಕೆ ಅವಕಾಶ ಸಿಕ್ತು ಅಂದ್ರೆ ಅದು ನೀವು ಹೇಳಿದಾಗ 3 ದಿವಸ ನಿದ್ದೆ ಬರದಂತ ಸ್ಥಿತಿ ಇತ್ತು. ಈಗ ಬಟ್ ನೀವೇ ಸೆಲ್ಫಿ ವಿಡಿಯೋ ಹಾಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ರೆ ನಾಳೆ ದಿವಸ ಪ್ರಚಾರಕ್ಕೆ ಬೇರೆ ಯಾರು ಬೇಕು ಅಂತಿಲ್ಲ. ಈ ಟ್ರೆಂಡ್ನಲ್ಲಿ ಬಹುಶಃ ನಿಜವಾದ ಪ್ರತಿಭೆಗಳು ಎಲ್ಲೋ ಅಡಗಿ ಕೂತ್ಕೊಳ್ತಾವಂತ ಅನಿಸ್ತಾ ಇದೆ. ಖಂಡಿತ ನೋಡಿ, ಈಗ ನಿಮಗೆ ಸೆಲೆಬ್ರಿಟಿ ಆಗಲಿಕ್ಕೆ ಜಾಸ್ತಿ ಹೊತ್ತು ಬೇಕಾಗಿ. ಎಸ್, ಎಕ್ಸಾಕ್ಟ್ಲಿ. ಒಂದು ಚಿಕ್ಕ ವಿಡಿಯೋ ಸಾಕು, ನೀವು ಸೆಲೆಬ್ರಿಟಿ. ಅದರಲ್ಲೂ ಸ್ವಲ್ಪ ಕಾಂಟ್ರವರ್ಸಿ ಮಾಡಿದ್ರೆ ಇನ್ನೂ ಒಳ್ಳೇದು, ಮಾತಾಡ್ಲಿಕ್ಕಿಲ್ಲ, ಮತ್ತೆ ನೀವು ದೊಡ್ಡ ಸೆಲೆಬ್ರಿಟಿ. ಸೊ ಆ ನೆನಪುಗಳು ಜಾಸ್ತಿ ಸಮಯ ಉಳಿಯಲ್ಲ ಸರ್. ಎಸ್, ಎಕ್ಸಾಕ್ಟ್ಲಿ. ಜಾಸ್ತಿ ಸಮಯ ಉಳಿಯಲ್ಲ. ನಿಮಗೆ ಸ್ವಲ್ಪ ಟ್ರೆಂಡಲ್ಲಿ ಇರ್ತಾರೆ, ಮತ್ತೆ ನೆನಪಿಲ್ಲ. ಬಟ್ ಒಬ್ಬ ಕಲಾವಿದ ಒಂದು 20 ವರ್ಷನ ದುಡಿದು ಒಂದು ಹೆಸರು ಮಾಡ್ತಾನೆ ನೋಡಿ, ಅದು ಯಾರೂ ಮರೆಯಲ್ಲ. ಶಾಶ್ವತವಾಗಿರ್ತದೆ. ಈಗ ನಿಜವಾಗಿ ನಾನು ಅವಳ ಹೆಸರು ಮರ್ತೋಯ್ತು, ನಂಗೆ ಮಂಡಿ ತನಕ ನೆನಪಿತ್ತು. ರೇಣು ಮಂಡಲ್. ಹೌದು. ಒಂದು ಇಷ್ಟು ಚಿಕ್ಕ ಲೈನ್ ಆಡಿ ಸೆಲೆಬ್ರಿಟಿ ಆದ್ಲು ಅವಳು. ಸೊ ಈಗ ಅವಳ ಹೆಸರು ನೆನಪು ನಂಗೆ ಆಗ್ತಾ ಇಲ್ಲ. ಅದೇ ಲತಾ ಮಂಗೇಶ್ಕರ್. ಹೌದು, ದೇವರು. ಅವ್ರದ್ದು ಹೆಸರು ನಾವು ಮರೀಲಿಕ್ಕೆ, SP ಬಾಲಸುಬ್ರಹ್ಮಣ್ಯಂ ಅವ್ರದ್ದೆಲ್ಲ ಹೆಸರು ಮರೀಲಿಕ್ಕೆ ಸಾಧ್ಯ ಉಂಟು? ಸಾಧ್ಯನೇ ಇಲ್ಲ. ನಮ್ಮ ಮಕ್ಕಳು ಅಲ್ಲ, ಅವರ ಮಕ್ಕಳು ಸಹ ನೆನಪಿಟ್ಕೊಳ್ಳುವಂತ ಇದು. ಇವರದ್ದೆಲ್ಲ ಹೆಸರು ಯಾರು ನೆನಪಿಡ್ತಾರೆ? ಸೊ ಸೆಲೆಬ್ರಿಟಿ ಆಗ್ಲಿಕ್ಕೆ ಬಾರಿ ಈಸಿ. ಸೊ ಈ ಪರ್ಟಿಕ್ಯುಲರ್ ಇದ್ರ ಬಗ್ಗೆ ಮೊನ್ನೆ ಒಂದು ಸ್ಕಿಟ್ ಅಲ್ಲಿ ಪ್ರಸನ್ನ ಶೆಟ್ಟಿ ಬೈಲೂರ್ ಅವರೊಂದು ಅತ್ಯದ್ಭುತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಈ ವಿಷಯದ ಬಗ್ಗೆ. ಸೊ ಆ ರೀತಿ. ಸೊ ಬೇಗ ಬಂದ ಮಳೆ ನೀರು ಅದೇ ರೀತಿ ಅಷ್ಟೇ ಬೇಗ ಹೋಗ್ತದೆ. ಈಗ ಅದ್ರ ಜೊತೆಗೆ ನಾನು ಹೇಳ್ತಾ ಇದ್ದೇನೆ, ಬಹುಶಃ ಈಗಿನ ಟ್ರೆಂಡಲ್ಲಿ ಯುವಕರಲ್ಲಿ ಕೂಡ ಉತ್ತಮ ತಂತ್ರಜ್ಞಾನದವರಿದ್ದಾರೆ. ಹೌದು. ಕಲೆಯ ಬಗ್ಗೆ ಸಾಕಷ್ಟು ಒಲವನ್ನು ಇಟ್ಕೊಂಡಿದ್ದಾರೆ. ಹೌದು. ಹೇಗನಿಸ್ತದೆ ಈ ಟ್ರೆಂಡ್ಗಳು? ಈಗಿನ ಹುಡುಗರು ಇನ್ನು ಮುಂದಿನ ಒಂದು ಎಪಿಸೋಡ್ಗಳು ಹೇಗೆ ಬರ್ಬೋದು ನಮಗೆ ಅಂತ ಅನಿಸ್ತಾ ಇದೆ ನಿಮಗೆ? ನಮ್ಮ ಡ್ರಾಮಾ ಇರ್ಬೋದು, ಬೇರೆ ಯಾವುದೇ ಕಮರ್ಷಿಯಲ್ಸ್ ಇರ್ಬೋದು. ಸರ್, ಈಗ ಎಂತ ಗೊತ್ತಾ, ಅಂಥ ಹಸಿವು ಈಗಿನ ಜನ್ರೇಷನಲ್ಲಿ ಪರ್ಟಿಕ್ಯುಲರ್ಲಿ ಇಲ್ಲ ಸರ್. ಅಂಥ ಹಸಿವಿಲ್ಲ. ಅದಕ್ಕೆ ಕಾರಣ ಒಂದೇ ಸರ್, ನನ್ನ ಪ್ರಕಾರ. ಮಿಡ್ಲಲ್ಲಿ ಹೇಳ್ತದೆ, ನಮಗೇನಾಗುತ್ತೆ ಅಂದರೆ ಬೇಗ ಬರ್ತೀವಿ, ಬೇಗ ಪಬ್ಲಿಸಿಟಿ ಸಿಗ್ತದೆ, ಬೇಗ ಹೋಗ್ತೀವಿ ಅಷ್ಟೇ. ಅಲ್ಲಿ ಮುಗೀತು. ಜರ್ನಿಯನ್ನ ನಾವೇ ಶಾರ್ಟ್ ಮಾಡ್ಕೊಳ್ತಾ ಇದ್ದೇವೆ. ಕಲೀಲಿಕ್ಕಿಲ್ಲ. ಖಂಡಿತ. ನನಗೆ ಈಗೂ ನೆನಪುಂಟು ಸರ್, ನಮ್ಮ ತಂಡದ ಎಷ್ಟೋ ಒಳ್ಳೆ ಕಲಾವಿದರು, ಅಂದರೆ ಅವರಿಗೆ ನಾವು ಮ್ಯಾಚ್ ಅಲ್ಲ. ಸೊ ಅವರು ಈಗ ಸಹ ಕೆಲವು ನಾಟಕ ಆದ ನಂತರ ಬಂದು ಕೇಳ್ತಾರೆ, ಅಂದರೆ ಕೆಳಗಡೆ ನಾವು ನಾಟಕ ನೋಡೋರು, ಏನಾದ್ರು ಪ್ರಾಬ್ಲಮ್ ಆಯ್ತಾ, ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಬೋದಾ? ಸೊ ಅದು ಈಗಿನ ಜನ್ರೇಷನ್ಗೆ ಇಲ್ಲ. ಅದು ಈಗಿನ ಜನರೇಷನ್ಗೆ ಬರಬೇಕು. ದೇ ಶುಡ್ ಲರ್ನ್ ಫ್ರಮ್ ಎವ್ರಿ ಡೇ. ಪ್ರತಿ ಶೋನು ಫಸ್ಟ್ ಶೋ ಆಗ್ಬೇಕು ಅವರಿಗೆ. ಪ್ರತಿ ಶೋ ಅಲ್ಲಿ ಅವರು ಕಲಿಬೇಕು. ಸೊ ಆಗ ಅವರು ಅದ್ರ ಜೊತೆಗೆ ನನಗೆ ಇತ್ತೀಚೆಗೆ ನಮ್ಮ ಶೋಭಿ ಬಂದಿದ್ರು, ಶೋಭರಾಜ್ ಪವರ್. ಓಕೆ. ಅವರು ಸ್ಟೋರಿಯನ್ನು ಹೇಳ್ತಾ ಇದ್ರು. ಅವ್ರು ಫಸ್ಟ್ ಡ್ರಾಮಾಕ್ಕೆ ಬಂದ ಕಾಪಿಘಾಟ್ ಟೀಮಲ್ಲಿ ಅರವಿಂದ್ ಅಣ್ಣ ಇವರು ಸೀನಾಗಿ ಒಳಗೋದ್ರೆ ಬೈತಾ ಇದ್ರಂತೆ. ಈ ಮುಲ್ಪದ ಮಲ್ಪನಿಯ ಓದಲ್ಪ ಸೈಡ್ ವಿಂಗ್ಸ್ ತೂಲ ಕಾಪಿಗಾಡ್ ಎಂಚ ಮಲ್ಪೇರು, ಪಡೀಲ್ ಎಂಚ ಮಲ್ಪೇರು, ಪಡೀಲ್ ಮಲ್ತಿನಿಗೆ 10 ಜನ ತೆಲಿಪೇರು, ಕಾಪಿಗಾಡ್ ಪನ್ನಿಗೆ 10 ಜನ ತೆಲಿಪೇರು, ಐಂತೂದು ಕಲ್ಪು ಮುಲ್ಪಂಜಿನ ಮಲ್ಪನ್ನು ಕೇಳ್ತಾರೆ. ಬಟ್ ಶೋಭರಾಜ್ ಅದನ್ನ ನೆನಪಿಟ್ಕೊಂಡ್ರು. ನನಗೇನಂದ್ರೆ ಆಗಿನ ನಿಮ್ಮ ಹಿರಿಯ ಕಲಾವಿದರಿಗೆ ಕೊಡುವಂತ ಗೌರವ ಮತ್ತೆ ಅವರಿಂದ ಕಲಿಯುವಂತ ಆಸಕ್ತಿಗಳು ಬಹುಶಃ ಎಲ್ಲೋ ಒಂದು ಕಡೆ ನಮಗೆ ವರ್ಕೌಟ್ ಆಗುತ್ತೆ ಮುಂದಿನ ಜೀವನದಲ್ಲಿ. ಯಾಕಂದ್ರೆ ಬೆಳೀತಾ ಸಾಧ್ಯತೆಗಳನ್ನು ಇನ್ನಷ್ಟು ನಾವು ಡೆವಲಪ್ ಮಾಡ್ಕೊಳ್ಬಹುದು. ಸರ್, ಇನ್ನೊಂದು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂದ್ರೆ ಈ ಉಡುಪಿ ಸೈಡ್ನಲ್ಲಿ ನಾವೇನು ಹೇಳ್ತೇವೆ, ಆರ್ಟ್ ಡ್ರಾಮಾ ಮತ್ತೆ ಕಮರ್ಷಿಯಲ್ ಡ್ರಾಮಾ. ಆರ್ಟ್ ಡ್ರಾಮಾನು ಸಖತ್ತಾಗಿ ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲಿ. ಯಾಕಂದ್ರೆ ವರ್ಷಕ್ಕೆ ನಡೆಯುವಂಥ ರಂಗೋತ್ಸವಗಳಿರ್ಬೋದು, ನಾಟಕೋತ್ಸವಗಳಿರ್ಬೋದು, ನಾಟಕ ಪಂಥಗಳಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಈ ಆರ್ಟ್ ಡ್ರಾಮಾಗಳು ಕೂಡ ತುಂಬಾ ಕೆಲಸ ಮಾಡ್ತಾರೆ. ಖಂಡಿತ. ದೊಡ್ಡ ಆರ್ಟಿಸ್ಟ್ಗಳು ಒಳ್ಳೆ ಕೆಲಸ ಮಾಡ್ತಾರೆ. ಖಂಡಿತ. ಈ ಎರಡರ ನಡುವೆ ನಿಮಗೆ ಹೇಗೆ ಅನಿಸಿದೆ ಸರ್? ಅದು ಬೇರೆ ಜಾಗದಲ್ಲಿ ಉಂಟು. ಅದು ಒಂದೇ ಜಾಗದಲ್ಲಿ ಖಂಡಿತ ಇಲ್ಲ.
ನಾವು ಮಾಡುವ ಉದ್ದೇಶನೇ ಬೇರೆ, ಕಮರ್ಷಿಯಲ್ ಡ್ರಾಮಾ ಮಾಡುವ ಉದ್ದೇಶನೇ ಬೇರೆ, ಅವರು ಮಾಡುವ ಉದ್ದೇಶನೇ ಬೇರೆ. ಈಗ ಕಮರ್ಷಿಯಲ್ ನಾಟಕ ಹೋಗಿ ಅದು ನೋಡಿದಾಗ ಅವರಿಗೆ ಅದು ಈಸಿ ಅಂತ ಆಗುತ್ತೆ. ಆರ್ಟ್ ಡ್ರಾಮಾದವರು ಇಲ್ಲಿ ಬಂದರೆ ಅವ್ರಿಗೆ ಇದು ಈಸಿ ಅಂತ ಆಗ್ತದೆ. ಬಟ್ ಎರಡು ಈಸಿ ಇಲ್ಲ ಸರ್, ತುಂಬ ಕಷ್ಟ ಉಂಟು. ಎರಡು ಕಮರ್ಷಿಯಲ್ ಡ್ರಾಮಾ ಇರ್ಬೋದು, ಆರ್ಟ್ ಡ್ರಾಮಾ ಇರ್ಬೋದು, ಅದು ತುಂಬ ಕಷ್ಟ ಉಂಟು ಎರಡು ಡ್ರಾಮಾ ಮಾಡಲಿಕ್ಕೆ. ಸೊ ಅದು ಅದರ ಜಾಗದಲ್ಲಿ ಉಂಟು. ಈವನ್ ಅದರ ವೀಕ್ಷಕರು ಬೇರೆ, ಇದರ ವೀಕ್ಷಕರು ಬೇರೆ. ಅದರ ವೀಕ್ಷಕರಿಗೆ ಇದು ಇಷ್ಟ ಆಗಲ್ಲ, ಈ ವೀಕ್ಷಕರಿಗೆ ಅದು ಇಷ್ಟ ಆಗುದಿಲ್ಲ. ಅದು ಬೇರೆ ಬೇರೆ ಜಾಗದಲ್ಲಿಯೇ ಉಂಟು. ಎರಡು ಸಹ ಉತ್ತುಂಗ ಸ್ಥಿತಿಯಲ್ಲಿ ಉಂಟು. ಮತ್ತೆ ಕಲಿಯುವವನಿಗೆ ಎರಡೂ ಅಗತ್ಯ ಅಂತ ನನಗೆ ಅನಿಸ್ತದೆ. ಖಂಡಿತ. ಬಟ್ ಕಲಿಯೋನಿಗೆ ಕಮರ್ಷಿಯಲ್ ಡ್ರಾಮಾಕ್ಕಿಂತ ಆರ್ಟ್ ಡ್ರಾಮಾ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅಲ್ಲಿ ಬರುವಂತಹ ನಿರ್ದೇಶಕರು ಈ ಆ್ಯಕ್ಟಿಂಗ್ ಸ್ಕಿಲ್ನ ಬಗ್ಗೆ ಒಳ್ಳೆ ರೀತಿ ಅವರನ್ನು ತಿದ್ದುತ್ತಾರೆ. ಒಂದು ವೇಳೆ ಒಬ್ಬ ಕಲಾವಿದ ಆರ್ಟ್ ಡ್ರಾಮಾದಿಂದ ಕಮರ್ಷಿಯಲ್ ಡ್ರಾಮಾಗೆ ಬಂದ ಅಂತ ಹೇಳಿದರೆ ಅವನು ಅತ್ಯುತ್ತಮ ಕಲಾವಿದ. ಎಸ್, ಎಕ್ಸಾಕ್ಟ್ಲಿ ಸರ್. ಇವತ್ತಿನ ನಮ್ಮ ಚಲನಚಿತ್ರಗಳಲ್ಲೂ ಕೂಡ ಇವರು ಸಂಚಾರಿ ವಿಜಯ್ ಇರ್ಬೋದು ಅಥವಾ ನೀನಾಸಂ ಇರ್ಬೋದು, ಇವರೆಲ್ಲರೂ ಕೂಡ ಅದ್ಭುತವಾಗಿ ರಂಗಭೂಮಿಯಿಂದ ಬಂದವರು. ಇವನ್ ನಮ್ಮ ಶ್ರೇಷ್ಠ ನಟರಾದಂಥ ಅನಂತನಾಗ್ ಸರ್ ಇರ್ಬೋದು, ರಂಗಾಯಣ ರಘು, ಅವ್ರಿಗೆಲ್ಲರೂ ಕೂಡ ರಂಗಭೂಮಿಯಿಂದ ಬಂದವರು. ರಂಗಭೂಮಿಯಿಂದ ಬಂದವರೇ ಇವತ್ತಿಗೆ ಉತ್ತಮವಾದಂತಹ ಅಭಿನಯವನ್ನು ಕೊಡ್ತಾ ಇದ್ದಾರೆ. ಬಹುಶಃ ಕೇರಳಕ್ಕೆ ಹೋದ್ರೆ ಕಲಾಭವನ್ ಶಾಲೆ ಇದೆ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಇದೆ, NSD, ಅನುಪಮ್ ಖೇರು, ಅಮೀರ್ ಖಾನು ಇವರೆಲ್ಲ ಕಲ್ತಿರುವಂತದ್ದು, ನಾಸಿರುದ್ದೀನ್ ಶಾ, ಇದೆಲ್ಲವೂ ಕೂಡ ಒಂದು ಒಳ್ಳೆಯ ಶಾಲೆಗಳಾಗಿ ಪರಿವರ್ತನೆ ಆಗಿದೆ. ಬಹುಶಃ ನಮಗೆ ತುಳುಗೊಂದು ಇಂಥದ್ದೊಂದು ರಂಗಭೂಮಿ ರಂಗಶಾಲೆ ಬೇಕು ಅಂತ ಅನಿಸ್ತಾ ಇಲ್ಲ ಸರ್? ತುಳು ಕಲಾವಿದರು ಸಹ ಸುಮಾರು ಜನ ನೀನಾಸಂ ಟ್ರೈನ್ಡ್ ಇದ್ದಾರೆ. ವಿದ್ದು ಉಚ್ಚಿಲ್ ಇದ್ದಾರೆ, ಆಮೇಲೆ ಸುಮಾರು ಜನ ಜೀವನ್ ರಾಮ್ ಸುಳ್ಯ ಇದ್ದಾರೆ. ಹೌದು ಖಂಡಿತ. ನೋಡಿ, ಗುರು ಇಲ್ಲದ ವಿದ್ಯೆ ಆಗಿರಲ್ಲ. ಬಟ್ ಅದನ್ನು ಅವರು ಅಳವಡಿಸ್ಕೊಂಡು ಹೇಗೆ ಹೋಗ್ತಾರೆ ಅದು ಅವರಿಗೆ ಬಿಟ್ಟದ್ದು. ಸೊ ಟ್ರೈನಿಂಗ್ ಅಂತೂ ಪ್ರತಿ ವಿಷಯದಲ್ಲಿ ಬೇಕೇ ಬೇಕು, ಪ್ರತಿಯೊಂದು ವಿಷಯದಲ್ಲಿ. ಅಂದರೆ ಈಗ ಒಬ್ಬ ಕಲಾವಿದ ಒಂದು ಡೈಲಾಗ್ ಸ್ಟೇಜ್ ಮೇಲೆ ಹೇಳಿ ಹೋಗ್ತಾನೆ, ಬಟ್ ಅವನಿಗೆ ಗೊತ್ತಾಗಲ್ಲ ಅವನು ಹೇಗೆ ಹೇಳ್ತಾನಂತ. ಸೊ ಅದನ್ನು ನೋಡಿ ತಿದ್ದುವಂತ ಒಬ್ಬ ಗುರು ಬೇಕು. ಸೊ ತಂಡದಲ್ಲಿದ್ರೂ ಪರವಾಗಿಲ್ಲ. ಸೊ ಅಂಥ ಟ್ರೈನಿಂಗ್ ಒಂದು ಶಾಲೆ ಇಲ್ಲಿ ಇದ್ರೆ ಸೊ ತುಂಬ ಅದ್ಭುತ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಮ್ಮಲ್ಲಿ ಇನ್ನೊಂದಷ್ಟು ಹೊಸತನವನ್ನು ನಾವು ನೋಡ್ಬೋದು ಅಂತ. ಖಂಡಿತ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಮಗೂ ಒಂದು ಸಾಧ್ಯತೆ, ಖಂಡಿತ, ಇದೊಂದು ರಿಮಾರ್ಕೆಬಲ್ ನಾವು ಮಾಡ್ಕೊಂಡ್ವಿ ಅನ್ನೋದನ್ನ ನಾವು ಖಂಡಿತ ಹೇಳ್ಬೋದು. ಅದ್ರ ಜೊತೆಗೇನೆ ತುಳು ಚಿತ್ರರಂಗದ ಬಗ್ಗೆ ಏನು ಅನಿಸ್ತೈತೆ ಸರ್? ಸರ್, ತುಳು ಚಿತ್ರರಂಗದ ಬಗ್ಗೆ ನಂದು ಒಂದೇ ಕಂಪ್ಲೇಂಟ್. ನಾನು ಯಾವ ವೇದಿಕೆಯಲ್ಲೂ ಹೇಳ್ತೇನೆ, ಯಾರ ಎದುರುಗಡೆ ಹೇಳ್ತೇನೆ, ಪ್ರತಿಯೊಂದು ಕಡೆ ಹೇಳ್ತೇನೆ, ತುಳು ಚಿತ್ರರಂಗ ಅನ್ನೋದು ಕೇವಲ ಕಾಮಿಡಿ ಆಗಬಾರ್ದು, ಸಬ್ಜೆಕ್ಟ್ ಬೇಕು. ಆ ಸಬ್ಜೆಕ್ಟ್ ಇದ್ದ ಚಿತ್ರಗಳು ಬಂದಿದೆ, ಇಲ್ಲ ಅಂತಲ್ಲ. ಬಟ್ ಅದರಲ್ಲಿ ನಮ್ಮದು ಪ್ರೇಕ್ಷಕರದ್ದು ಸಹ ಪ್ರಾಬ್ಲಮ್ ಉಂಟು. ಅವರಿಗೆ ತುಳು ಅಂತ ಹೇಳಿದ್ರೆ ಕಾಮಿಡಿ ಅಂತ ತುಳು ಆಗಿದೆ. ಕಾಮಿಡಿ ಬೇಕು, ಸಬ್ಜೆಕ್ಟ್ ಓರಿಯೆಂಟೆಡ್ ಫಿಲ್ಮ್ಗಳು ತುಳುವಲ್ಲಿ ಬರಬೇಕು. ಇದು ನನ್ನ ಅನಿಸಿಕೆ. ಜೊತೆಗೆ ನಿಮ್ಮ ಈ ಒಂದು ಮ್ಯೂಸಿಕ್ ಪಯಣದಲ್ಲಿ ನಿಮಗೆ ತುಂಬ ಮರೆಯಲಾರದ ಘಟನೆ ಯಾವುದು ಸರ್? ರಂಗಭೂಮಿ ಇರ್ಬೋದು, ಬೇರೆ ಕಾರ್ಯಕ್ರಮಗಳಿರ್ಬೋದು. ಸರ್, ಮರೆಯಲಾಗದ ಈ 20 ವರ್ಷದಲ್ಲಿ ಮರೆಯಲಾಗದ ಘಟನೆ ಅಂತ ಹೇಳೋದು ತುಂಬ ಉಂಟು. ಸೊ ತುಂಬ ಖುಷಿ ತಂದ ವಿಷಯಗಳು ಉಂಟು, ನೋವು ತಂದ ವಿಷಯಗಳು ಉಂಟು. ಈ ಸಂಗೀತ ಅನ್ನೋದೊಂದು ಎಂತ ಹೇಳ್ತಾರೆ ಅಂತ ಹೇಳಿದರೆ ಟೆಕ್ನಿಕಲ್ ಥಿಂಗ್. ಎಸ್, ಎಕ್ಸಾಕ್ಟ್ಲಿ. 20 ವರ್ಷ ನಂದು ಪ್ರಯಾಣದಲ್ಲಿ ಒಂದು 4 ಕಡೆ ನನಗೆ ನನ್ನ ಇನ್ಸ್ಟ್ರೂಮೆಂಟ್ಸ್ ಕೈ ಕೊಟ್ಟಿದೆ. ಸೊ ಆಗಾದ ದುಃಖ ಯಾವತ್ತೂ ಇಲ್ಲ. ಹೇಗೆ ಮ್ಯಾನೇಜ್ ಮಾಡ್ತೀರಿ ಸರ್? ಸರ್, ಮ್ಯಾನೇಜ್ ಅಂತ ಹೇಳಿದರೆ, ಒಂದು ಕಡೆ ಕೀಬೋರ್ಡ್ ಇರುವ ಕಾಲದಲ್ಲಿ ಕೀಬೋರ್ಡೇ ಸುಟ್ಟು ಹೋಯ್ತು ನಂದು ಅಡಾಪ್ಟರ್. ಸೊ ಬದಿ ಮನೆಯಲ್ಲಿದ್ದ ಒಂದು ಚಿಕ್ಕ ಕೀಬೋರ್ಡ್ ತಂದು ಅದರಲ್ಲಿ ಏನೋ ಮ್ಯಾನೇಜ್ ಮಾಡೋದು ಆಗುದಿಲ್ಲ. ಸೊ 3 ಮುತ್ತು ತಂಡದಲ್ಲಿರುವಾಗ ಒಂದ್ಸರಿ ಲ್ಯಾಪ್ಟಾಪ್ ಪ್ರಾಬ್ಲಮ್ ಕೊಟ್ಟಿತ್ತು. ಅಂದರೆ ಓಲ್ಡ್ ಟೈಪ್ನ, ಅಂದರೆ ಡೆಸ್ಕ್ಟಾಪ್ ಇದ್ದದಾಗ, ಲ್ಯಾಪ್ಟಾಪ್ ಅಲ್ಲ. ಅದು ಸಹ ತುಂಬ ಒಂದು ದುಃಖದ ವಿಷಯ. ಹೇಗೋ ಮಾಡಿ ಕಾರ್ಯಕ್ರಮ ಏನೋ ಆಚೀಚೆ ಮಾಡಿ ಮ್ಯಾನೇಜ್ ಮಾಡಿದ್ದು. ಸೊ ಮತ್ತೊಂದು ನಾಟಕದ ಒಂದು ಹುಡುಕಾಟ, ಅಂದರೆ ಒಂದು ನಾಟಕದ ಪ್ಲೇಸ್ ಇದ್ದೊಂದು ಹುಡುಕಾಟ ಮಾಡಿದ ಒಂದು ಸ್ಟೋರಿ ಉಂಟು. ಆಗ ಮೊಬೈಲ್ ಇರಲಿಲ್ಲ ಸರ್, ಮೊಬೈಲ್ ಇರಲಿಲ್ಲ, ಲ್ಯಾಂಡ್ಲೈನ್. ಒಂದು ಇಂಥ ಕಡೆಗೆ ಬರ್ಲಿಕ್ಕೆ ಹೇಳಿದ್ದಾರೆ ಅಷ್ಟೇ, ಯುವಕ ಮಂಡಲ ಊರಿನ ಹೆಸರು ಬರ್ಲಿಕ್ಕೆ ಹೇಳಿದ, ನಾಟಕ ಹೆಸರು ಗೊತ್ತಿಲ್ಲ, ಏನಿಲ್ಲ. ಸುಜುಕಿ ಸಮುರಾಯ್ ಬೈಕಲ್ಲಿ ಹೋಗಿ ಅಲ್ಲಿ ಹೋದಾಗ ಒಂದೇ ಒಂದು ಜನಗಳಿಲ್ಲ, ಏನು ಜನಗಳಿಲ್ಲ, ಏನು ಫುಲ್ ಕತ್ಲೆ. ಆ ಊರಿಗೆ ಬಂದಿದ್ದೇನೆ, ಎಲ್ಲಿ ಅಂತ ಗೊತ್ತಿಲ್ಲ, ಏನು ಮಾಡೋದು, ಮೊಬೈಲ್ ಇಲ್ಲ, ಏನಿಲ್ಲ, ಹೇಗೆ ಕಂಡುಹಿಡಿದು, ಜನಗಳಿಲ್ಲ. ಲಾಸ್ಟಿಗೆ ಬೈಕ್ ಒಂದು ಬಂದ್ ಮಾಡಿ ಒಂದು 5 ಮಿನಿಟ್ ಸುಮ್ಮನೆ ಕೂತ್ಕೊಂಡೆ.
ಸುಮ್ಮನೆ ಕುತ್ಕೊಂಡಾಗ ಎಲ್ಲಿಯೋ ಒಂದು ದೂರದಲ್ಲಿ ಸ್ವಲ್ಪ ಮೈಕ ಕೇಳ್ತಾನೆ. ಆಗ ಮೈಕ್ ಇತ್ತು ಸರ್, ತುಂಬಾ ಅದು ಲೈಟ್, ಅದೇ ಸೌಂಡ್ ಅನ್ನು ಇಟ್ಕೊಂಡು ಹೋದೆ. ಸೊ ಅದೊಂದು ರೀಚ್ ಆದ ಒಂದು ವಿಷಯ. ನನ್ನನ್ನೇ ಕಾಯ್ತಿದ್ರು. ಆಗ ನಾನು ಲೇಟ್ ಆಗಿದ್ದೆ, ಹಾಫ್ ಆನ್ ಅವರ್ ಲೇಟ್, ನಾನು ಸ್ಟಾರ್ಟ್ ಆಗಲಿಲ್ಲ ಕಾರ್ಯಕ್ರಮ. ಸೊ ಅಂತ ಎಕ್ಸ್ಪೀರಿಯನ್ಸ್ಗಳೆಲ್ಲ, ಮರೆಯಲಾಗದ ಎಕ್ಸ್ಪೀರಿಯನ್ಸ್ಗಳು ತುಂಬಾ ಉಂಟು. ಈಗ ಬೇರೆ ನೋವಾಗಿ ಕಾಡಿರುವಂಥದ್ದು ಯಾವುದು ನಿಮ್ಮ ಇದನ್ನು ಬಿಟ್ಟು ರಂಗಭೂಮಿಯಲ್ಲಿ? ಒಂದೊಂದು ಸಲ ನಿಮಗೆ ಬುರ್ಚಿತ್ ನಾನು ಯಾವ ಥರ ಅನಿಸಿದೆಯಾ ಸರ್? ಅದು ಅನಿಸಿದೆ, ನಾನು ಈಗಲೂ ಅನಿಸ್ತಾ ಉಂಟು ನನಗೆ. ಡ್ರಾಮ್ ಒಂದು ಸ್ಟಾರ್ಟ್ ಮಾಡುವ ಟೈಮ್ ಸರ್, ನಿಜವಾಗಿ ಹೇಳೋದು, ನಾನು ಈ ಎಷ್ಟು ಜನ ನೋಡ್ತಿದ್ದಾರೆ ನಂಗೆ ಗೊತ್ತಾಗಲ್ಲ ಅದು. ಸೊ ಹೇಳೋದು ನೋಡಿ, ಸಭಾ ಕಾರ್ಯಕ್ರಮ ಆಗ್ತದೆ, ಒಂದು 25-30 ಡಾನ್ಸ್ ಆಡ್ತಾರೆ, ಡಾನ್ಸ್ ರಿಪೀಟ್ ಆಗುತ್ತೆ. ಒಂದು ಕಲಾವಿದ ಒಂದು ಡಾನ್ಸ್ ಅಲ್ಲ, ಮೂರು ಡ್ಯಾನ್ಸ್ ಮಾಡ್ತಾರೆ. ಆ ಮೂರು ಎಂತ ಮಾಡ್ತಾರೆ, ರಿಮಿಕ್ಸ್ ಆಗ್ತಾರೆ. ಅಂದ್ರೆ ಒಂದು ಸಾಂಗ್ ಆದ ನಂತರ ಇನ್ನೊಂದು ಸಾಂಗ್ ಜಾಯಿಂಟ್ ಮಾಡಿ, ಇನ್ನೊಂದು ಸಾಂಗ್ ಜಾಯಿಂಟ್, ಫ್ಯೂಷನ್ ತರ ಮಾಡ್ತಾರೆ. ನಮಗೆ ಹೇಳಲಿಕ್ಕೆ 2 ಡಾನ್ಸ್ ಅಂತ ಹೇಳ್ತಾರೆ, ಆ 2 ಡಾನ್ಸ್ ಅರ್ಧ ಗಂಟೆ ಆಗ್ತದೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ಸರ್ ಸಭಾ ಕಾರ್ಯಕ್ರಮ 9 ಗಂಟೆ ಮುಗಿಯುತ್ತೆ, ಕೂಡಲೇ ನಿಮ್ಮ ಡ್ರಾಮಾ, ಬೇರೆ ಏನಿಲ್ಲ ಅಂತ ಹೇಳ್ತಾರೆ. ಡ್ರಾಮಾ ಹೋದ್ಮೇಲೆ ಹೇಳ್ತಾರೆ, ನಮ್ಮ ಮಕ್ಕಳದ್ದು ಕೆಲವು ಡ್ಯಾನ್ಸ್ ಉಂಟು ಅಂತ ಹೇಳ್ತಾರೆ. ಆಮೇಲೆ 35 ಡ್ಯಾನ್ಸ್ ವರೆಗೆ ಎಳಿತಾರೆ. 35 ಡ್ಯಾನ್ಸ್ಗೆ ಮಿನಿಮಮ್ ಆಗಿ 3 ಗಂಟೆ ಹೋಗ್ತದೆ. ನಾವು 7ವರೆಗೆ ಗ್ರೀನ್ ರೂಮಲ್ಲಿ ಇರ್ತೇವೆ. ನಾಟಕ ಸ್ಟಾರ್ಟ್ ಆದಾಗ 12 ಗಂಟೆ ಆಗುತ್ತೆ. ಆಮೇಲೆ 2:30 ಗಂಟೆಗೆ ಡ್ರಾಮಾ ಮುಗಿಯುತ್ತೆ. ಆಮೇಲೆ ಊಟ ಆಗುತ್ತೆ 3 ಗಂಟೆಗೆ ಬೆಳಿಗ್ಗೆ. 3 ಗಂಟೆಗೆ ಊಟ ಮಾಡಿಸ್ಕೊಂಡು ಮನೆ ಬರ್ಬೇಕಾದ್ರೆ 5 ಗಂಟೆ ಆಗುತ್ತೆ. ಅದು ಅಷ್ಟೇ ಅಲ್ಲ ಸರ್, ಅದಕ್ಕಿಂತ ಮುಂಚೆ ಉಂಟು ಹೇಳ್ತೇನೆ ನೋಡಿ. ಒಂದು ಡ್ರಾಮಕ್ಕೆ ನಮಗೆ 8 ಗಂಟೆ, 8 ಬಿಡು 9 ಅಂತ ಹೇಳಿ, 9 ಗಂಟೆಗೆ ಸ್ಟಾರ್ಟ್ ಅಂತ ಹೇಳಿದ್ರೆ ನಾವು ನಮ್ಮ ಆಫೀಸಿಂದ ಒಂದು 6 ಗಂಟೆ ಹೊರಡ್ತೇವೆ. ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ನಾಟಕಕ್ಕೋಸ್ಕರ ನಮ್ದು ಟೈಮ್. ಅಲ್ಲಿಂದ ಅಷ್ಟು ಗಂಟೆಗೆ ಹೋಗಿ ಅಲ್ಲಿ 9 ಗಂಟೆಗೆ ಮುಟ್ತೇವೆ ನಾವು ಟೈಮ್. ನಾಟಕ ತಂಡದವರು, ಎಲ್ಲ ತಂಡದವರು ಕರೆಕ್ಟ್ ಟೈಮಲ್ಲಿ ಇರ್ತಾರೆ. ಅಲ್ಲಿ 3-4 ಗಂಟೆ ಕಾಯ್ತೇವೆ ವಿನಾಕಾರಣ. ಸೊ ಇದೊಂದು ಎಲ್ಲ ಯುವಕ ಮಂಡಲದವರು ಇದರ ಬಗ್ಗೆ ಸೀರಿಯಸ್ ಆಗಿ ತಗೊಳ್ಬೇಕಂದ್ರೆ, ನಾಟಕ ಕಲಾವಿದರು ಅನ್ನೋದು 12 ಗಂಟೆಗೆ ನಾಟಕ ಮಾಡಿದ್ರೆ ಕಲಾವಿದರು 100% ಇರಲ್ಲ, ನೋಡೋರು 100% ಇರಲ್ಲ. ಸೊ ಟೋಟಲ್ ವೇಸ್ಟ್ ಆಗ್ತದೆ. ಅಲ್ಲ, ಇನ್ನೊಂದು ಅರ್ಧರ ಜೊತೆಗೆ ನಿರಂತರ ಡ್ರಾಮಾ ಇದ್ದಾಗ ಒಬ್ಬ ಕಲಾವಿದ ಸುಸ್ತಾಗಿರ್ತಾನೆ, ಕಷ್ಟ ಆಗುತ್ತೆ. ಯಾಕಂದ್ರೆ ನಾವು ಮರುದಿವಸ ಕೆಲಸಕ್ಕೆ ಹೋಗ್ಬೇಕು. ನಾವು ಇದನ್ನೇ ಅಂದ್ರೆ ವೃತ್ತಿಪರ ತಂಡದಲ್ಲಿದ್ರು ಕೂಡ ಇದನ್ನೇ ವೃತ್ತಿಯಾಗಿ ಸ್ವೀಕರಿಸಿದವರು ಬಹಳಷ್ಟು ಕಡಿಮೆ. ಇನ್ನೊಂದು ಏನಿದೆ ಸರ್ ಹೇಳಿ, ನಾಟಕ ಬಿಟ್ಟು ಒಮ್ಮೊಮ್ಮೆ ಸಾಕಾಗ್ತದೆ ಅಂತ ಅನಿಸುದು? ಹೌದು, ನಾಟಕ ಬಿಟ್ಟು ಅಂದ್ರೆ ನೀವು ಜಸ್ಟ್ ಆಲೋಚನೆ ಮಾಡಿ, ಒಂದು 20 ವರ್ಷದಿಂದ ಇದರಲ್ಲಿ ನಮ್ಮ ಫ್ಯಾಮಿಲಿ ತುಂಬಾ ಇಂಪಾರ್ಟೆಂಟ್. ಫ್ಯಾಮಿಲಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಒಂದು 20 ವರ್ಷದಲ್ಲಿ ಒಂದು ಕಡೆ ಹೋಗ್ಬೇಕಾದ್ರೆ ನಮ್ದು ಅಪಾಯಿಂಟ್ಮೆಂಟ್ ತಗೊಳ್ಬೇಕು. ನಮ್ಮ ಮನೇಲಿ ನಾವು ಸಿಎಂ ಇದ್ದ ತರ ನೀವಿರುದಿಲ್ಲ. ಹೌದು, 2 ತಿಂಗಳ ನಂತರ ಒಂದು ಚಿಕ್ಕ ಕಾರ್ಯಕ್ರಮ, ಒಂದು ಇಲ್ಲಿಗೆ ಹೋಗ್ಲಿಕ್ಕೆ ಉಂಟು, ಒಂದು ಟೆಂಪಲ್ಗೆ ಹೋಗ್ಲಿಕ್ಕೆ ಉಂಟು, ಇವರೇ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗ್ಲಿಕ್ಕೆ ಉಂಟು, ಈ ಡೇಟ್ ಅಂದ್ರೆ ಮನೆಯಲ್ಲಿ. ಅಂದ್ರೆ ನಾವು ಅಷ್ಟು, ನಮ್ದು ನಾಟಕದ ಪ್ರಾಬ್ಲಮ್. ಏಪ್ರಿಲ್ 23ನೇ ತಾರೀಕು ಸುಬ್ರಹ್ಮಣ್ಯಕ್ಕೆ ಹೋಗ್ಲಿಕ್ಕೆ ಉಂಟು, ಏಪ್ರಿಲ್ 10ನೇ ತಾರೀಕು ನಾವು ಬರ್ತೇವೆ ಅಂತ ಹೇಳ್ತಾರೆ. ಅದಕ್ಕೆ ತಕ್ಕ ಅವ್ರ ಕನಸುಗಳನ್ನೆಲ್ಲ ಕಾಣಿ ಕರೆಕ್ಟ್ ಆಗಿರ್ತಾರೆ. ಕ್ಯಾನ್ಸಲ್ ಆಯ್ತು. ಮನೆಯಲ್ಲಿ ಒಂದು ಮದುವೆ ಮಾಡಬೇಕಾದ್ರೆ ನಮ್ಮ ಪರ್ಮಿಷನ್ ತಗೊಳ್ಬೇಕು. ಚಿಕ್ಕ ಕಾರ್ಯಕ್ರಮ, ನಮ್ದು ಟೈಮ್ ಇಂಪಾರ್ಟೆಂಟ್. ನಾವು ಬಿಡ್ಲಿಕ್ಕೆ ಆಗುದಿಲ್ಲ, ನಾವು ಹೋಗ್ಲೇಬೇಕು. ನಮ್ಮನ್ನು ನಂಬಿ ಎಷ್ಟೋ ಜನ ಇರ್ತಾರೆ. ಹಾಗಾಗಿ ಎಷ್ಟೋ ನಮ್ದು ಫ್ಯಾಮಿಲಿದ ಅಟ್ಯಾಚ್ಮೆಂಟ್ ಎಲ್ಲ ಹೋಗಿಬಿಟ್ಟಿದೆ. ಕೊನೆಗೆ ಮನೆಯವರಿಗೆ ನಮ್ಮ ಸರಿಯಾಗಿ ಮಾತಾಡ್ಲಿಕ್ಕೆ ಟೈಮ್ ಸಿಗೋದಷ್ಟು ಆಗಿ ಅಲ್ಲ. ಮತ್ತೆ ಎಂತ ಗೊತ್ತಾ ನಿಮ್ಗೆ, ಯಾವತ್ತು ನೀವು ನಿದ್ದೆ ಬಿಟ್ಟಿರ್ತೀರಿ ನೋಡಿ, ನೀವು ಎದ್ರು ಸಹ ನೀವಾಗಿರಲ್ಲ. ನಿಮ್ಗೆ ಇಷ್ಟು ಚಿಕ್ಕ ವಿಷಯ ಸಹ ತುಂಬಾ ಸಿಟ್ಟು ಬರ್ತದೆ. ಹೌದು, ನಿಮ್ಮ ತಲೆ ಅಷ್ಟು, ನಿಮ್ಮ ತಲೆಗೆ ರೆಸ್ಟ್ ಇರಲ್ಲ ನೋಡಿ. ಅದು ಬೇರೆ, ತಲೆಗೆ ರೆಸ್ಟ್ ಇರಲ್ಲ. ಅಷ್ಟಲ್ಲದೆ ನೀವು ಆ ಸೌಂಡ್ಗಳನ್ನ ಕೇಳಿ ಕಿರಿಕಿರಾಗಿ ಬಿಟ್ಟಿರ್ತದೆ ನಿಮಗೆ ಬೆಳಿಗ್ಗೆ ಎದ್ದಾಗ. ಅದಕ್ಕೆ ಟೈಮಿಗೆ ಸರಿಯಾದ್ರೆ ಸ್ವಲ್ಪ ಆದ್ರೂ ನಮಗೆ ಆರಾಮ. ಅಷ್ಟು ಮಾಡಿದ್ರೆ ಕಲಾವಿದರಾಗಿರ್ತಾರೆ. ಮೊನ್ನೆ ಯಾರೊಬ್ರ ಹೇಳಿದ್ರು, ಸುರೇಶ್ ಶೆಟ್ಟಿ ಗುರ್ಮೆ ಅವರು, ಈ ಅದರ್ ಕಂಟ್ರೀಸ್, ವೆನ್ ಯು ಕಂಪೇರ್ ಟು ಅದರ್ ಕಂಟ್ರೀಸ್, ಅಮೆರಿಕನ್ ಆ್ಯಂಡ್ ಆಸ್ಟ್ರೇಲಿಯಾ, ಯಾವುದು ಬೇರೆ ಕಂಟ್ರಿಗಳಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಮಿಲಿಯನರ್ ಎಲ್ಲ ಕಲಾವಿದರು, ನಮ್ಮ ಕಲಾವಿದರೆಲ್ಲ ಬಡವರು. ಇದು ಸಹ ಚೇಂಜ್ ಆಗ್ಬೇಕು. ಯಾರು ಕಲಾವಿದರು ನೋಡಿ, ಯಾರು ಕಲಾವಿದರು ಒಳ್ಳೆ ಸ್ಥಿತಿಯಲ್ಲಿ ಇಲ್ಲ ಸರ್. ಯಾಕೋಸ್ಕರ? ಇನ್ನೊಂದು ಡ್ರಾಮಾದಲ್ಲಿ ಇದ್ದವ್ರ ಸ್ಥಿತಿ ಹೇಗಿರುತ್ತೆ ಅಂದರೆ, ಯಕ್ಷಗಾನಕ್ಕೆ ನೀವು ಬದಲಿ ಆರ್ಟಿಸ್ಟನ್ನು ಹಾಕ್ಬೋದು. ಹೌದು, ಆಯ್ತಾ. ಇನ್ನೊಂದು ಬೇರೆ ಯಾವುದೋ ಡ್ಯಾನ್ಸಿಗೂ ಸದ್ಯಕ್ಕೆ ಒಂದು ಬೇರೆ ಆರ್ಟಿಸ್ಟನ್ನು ಹಾಕ್ಬೋದು. ಯಾಕಂದ್ರೆ ಒಂದು 5 ನಿಮಿಷದ ಕಾರ್ಯಕ್ರಮ. ಹೌದು, ಇದು ಲೈವ್. ಹೌದು, ಮನೆಯಲ್ಲಿ ತೀರ್ಕೊಂಡ್ರು, ಸಂಬಂಧಿಕರು ತೀರ್ಕೊಂಡ್ರು, ಮನೆಯಲ್ಲಿ ಏನೇ ಅನಾಹುತ ಆದ್ರು, ಹೌದು, ಬಿಟ್ಟು ಹೋಗಿಲ್ಲ. ಇಲ್ಲ, ಆ ಸಂಬಂಧಿಕರು ತೀರಿಕೊಂಡ್ರು ಅಂತ ಹೇಳುವಾಗ ನಂಗೆ ನೆನಪಾಯ್ತು. ಸೊ ನನ್ನ ತಂದೆ ತೀರಿ ಹೋದ್ರು.
ಆ ದಿವಸ ಮೂರುಮುತ್ತಲ್ಲಿದ್ದೆ ನಾನು, ಸಂಜೆ 3 ನಾಟಕ. ಸೊ ತಂದೆ ಹೆಣ ಸುಡ್ತಾ ಇದ್ದೆ, ಹೊರಗಡೆ 3 ವ್ಯಾನ್ ಕಾಯ್ತಾ ಉಂಟು, ಅಯ್ಯಯ್ಯೋ ನಾಟಕ ಉಂಟು. ಅಂದರೆ ಅವರು ನನ್ನನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಬಂದದ್ದಲ್ಲ, ಅವರು ತಂದೆ ಅಂತ್ಯಕ್ರಿಯೆಗೆ ಬಂದದ್ದು. ಬಟ್ ಏನು ಮಾಡಲಿಕ್ಕಿಲ್ಲ, ನೋ ವೇ, ಸೀದಾ ಮನೆಗೆ ಹೋದದ್ದು, ಸ್ನಾನ ಮಾಡಿದ್ದು, ಟೆಂಪೋ ಹತ್ಕೊಂಡು ಸೀದಾ ಹೋದದ್ದು. ನಮ್ಮಲ್ಲಿ ಇನ್ನೊಂದು ಕಾರ್ಯಕ್ರಮ ಉಂಟು, ಇನ್ನೊಂದು ಅಂದರೆ ಈ ತಲೆ ಕೂದಲೆಲ್ಲ ತೆಗಿತಾರೆ, ಅದರ ನಂತರ ನಿಮ್ಮ ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ರೂಲ್ಸ್ ಪ್ರಕಾರ ಹೊರಗೆ ಹೋಗ್ಲಿಕ್ಕಿಲ್ಲ. ಈಗೆಲ್ಲ ಹೋಗ್ತಾರೆ ಹೊರಗೆ ಹೋಗ್ಲಿಕ್ಕೆ, ಅದಕ್ಕೋಸ್ಕರ ಮೋಬಿ ತೆಗೆಯೋದು, ನಂಗೆ ಗೊತ್ತಿಲ್ಲ ಕರೆಕ್ಟ್ ವಿಷಯ ಅಂತ. ಅದು ತೆಗೆದದ್ದು ವೆರಿ ನೆಕ್ಸ್ಟ್ ಡೇ ನಾಟಕ. ಬೇರೆ ದಾರಿ ಇಲ್ಲ, ನೋ, ಎಂತ ಮಾತಾಡ್ಲಿಕ್ಕಿಲ್ಲ, ದಾರಿ ಇಲ್ಲ ಖಂಡಿತ ಅಂತ. ನಾನಂತಲ್ಲ ಸರ್, ಹೌದು, ಎಲ್ಲ ಕಲಾವಿದರಿಗೂ ಇಂತ ಒಂದು ಪರಿಸ್ಥಿತಿ ಬಂದೇ ಬಂದಿದೆ. ಇನ್ಸಿಡೆಂಟ್ ಖಂಡಿತ ಬಂದಿದೆ. ಎಷ್ಟೋ ಕಲಾವಿದರು, ಎಷ್ಟೋ ಜನ ಆಕ್ಸಿಡೆಂಟ್ ಆಗಿ ಮತ್ತೆ ಸ್ಟೇಜಿಗೆ ಬಂದವರಿದ್ದಾರೆ, ಎಷ್ಟೋ ಜನರಿದ್ದಾರೆ. ಬಹುಶಃ ರಂಗಭೂಮಿಯ ಮೇಲಿನ ಆ ಒಂದು ನಿಷ್ಠೆ ಮತ್ತೆ ಪ್ರೀತಿ ಅದು ಒಳಗಿದ್ದವನಿಗೆ ಮಾತ್ರ ಗೊತ್ತಾಗುತ್ತೆ. ಯಾಕಂದ್ರೆ ಹೊರಗಡೆ ನೋಡುವವನಿಗೆ ನಮಗೇನಾಗಿದೆ, ಒಂದು ಫ್ರೇಮ್ ಒಳಗೆ ನೋಡ್ತಾ ಇದ್ದೇವೆ, ರಾಮ ಬಂದಿದ್ದಾನೆ, ಮಾಡಿದ್ದಾನೆ, ಹೋಗಿದ್ದಾನೆ ಅಷ್ಟೇ. ಅದ್ರ ಹಿಂದೆನೆ ಎಷ್ಟೋ ನಗಿಸಿ 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 ಸುಸ್ತಾದವ ಒಳಗೆ ಬಂದು ಅಳ್ತಾ ಇರ್ತಾನೆ. ಇದೆಲ್ಲ ಕಲಾವಿದರ ಬದುಕು. ನಿಜವಾಗ್ಲೂ ಈ ನಮ್ಮ ತುಳುನಾಡ ಕಾಮಿಡಿಯನ್ಸ್ ಉಂಟಲ್ಲ, ಅವ್ರು ರಿಯಲಿ ಗ್ರೇಟ್. ಯಾಕಂತ ಹೇಳಿದ್ರೆ ಈ ಸ್ಟೋರಿ ಸೆಕ್ಷನ್ ಇರುವವರಿಗೆ ಸ್ವಲ್ಪ ಆದ್ರೂ ಅಷ್ಟೇನು ತನ್ನ ಒಳಗೆ ನೋವಿದ್ರೆ ಅದೇನೋ ಅವನಿಗೆ, ಬಟ್ ಕಾಮಿಡಿ ಆರ್ಟಿಸ್ಟ್ ನಗಿಸ್ಬೇಕು ಸರ್. ಹೌದು, ಅವ್ನು ನಗಿಸ್ಬೇಕಾದ್ರೆ ಅಷ್ಟು ನೋವನ್ನು ಇಟ್ಕೊಂಡು, ಅಷ್ಟು ಟೆನ್ಷನ್ ಇಟ್ಕೊಂಡು ಅವ್ನ ಜನಗಳು ನಗಿಸ್ಬೇಕು. ನಾರ್ಮಲ್ ಹೇಳಿದ ಡಯಲಾಗ್ ಹೇಳಿದ್ರೆ ಜನಗಳು ನಗಡುದಿಲ್ಲ. ಬಾಡಿ ಲ್ಯಾಂಗ್ವೇಜ್ ರೀತಿ ಹೇಳಬೇಕು. ಬಾಡಿ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಿಜವಾಗ್ಲೂ ತುಂಬ ಗ್ರೇಟ್. ಶರತನ, ಈ ಡ್ರಾಮಾಗಳ ಬಗ್ಗೆ ಮಾತಾಡೋದು, ಸಂಗೀತ ನಿರ್ದೇಶನದ ಬಗ್ಗೆ ಮಾತಾಡೋದಾದ್ರೆ, ಈಗಿನ ಟ್ರೆಂಡ್ ಬಂದ್ಕೊಂಡು ಕಲಾವಿದರಿಗೆ ಸ್ವಲ್ಪ ಕಷ್ಟ ಆಗಿದೆ. ಅಂದ್ರೆ ನಾನು ಹೇಳ್ತೇನೆ, ಮೊದಲು 3-4 ಕಲಾವಿದರು ಬಂದು ಇರಬೇಕಿತ್ತು, ಈಗ ಕೇವಲ 1ರಲ್ಲಿ ಆಗ್ತದೆ. ಇದರಿಂದ ಏನಾದ್ರೂ ಅವರಿಗೆ ಸಮಸ್ಯೆ ಆಗಿದೆ ಅಂತ ಅನಿಸ್ತದ? ಇಲ್ಲ ಸರ್, ಇದೊಂದು ಅತ್ಯುತ್ತಮವಾದ ಪ್ರಶ್ನೆ ನೀವು ಕೇಳಿದ್ದು. ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಇಂಥ ಕ್ವಶನ್ಗೆ. ಅಂದರೆ ಇಂಥ ಕ್ವಶನ್ ಈಗ ತನಕ ನನ್ನ ಹತ್ರ ಯಾರು ಕೇಳಲಿಲ್ಲ. ಸೊ ನನ್ನ ಹತ್ರ ಇದಕ್ಕೆ ಪರ್ಫೆಕ್ಟ್ ಆದ ಆನ್ಸರ್ ಉಂಟು, ನಾನು ಹೇಳ್ತೇನೆ. ಸರ್, ತುಳುನಾಡಿನಲ್ಲಿ ಎಷ್ಟು ತಂಡಗಳುಂಟು? 35ರಿಂದ 38 ತಂಡಗಳು. 38 ತಂಡ. ಈ ಲ್ಯಾಪ್ಟಾಪನ್ನು ಬರಿಗಿಡಿ, ಬೇಡ, ಅದು ಲ್ಯಾಪ್ಟಾಪ್ ಇಲ್ಲ. ಅಷ್ಟು ಕೀಬೋರ್ಡಿಸ್ಟ್ ಇದ್ದಾರೆ ಸರ್? ಖಂಡಿತ ಇಲ್ಲ. ಬೆರಳೆಣಿಕೆ ಕೀಬೋರ್ಡಿಸ್ಟ್ ಇರೋದು. ಅಂದರೆ 1, 2, 3, 4 ಇರುವವರಿಗೆ ಕೀಬೋರ್ಡಿಸ್ಟ್ ಆಗಿ ಯಾರಿದ್ದಾರೆ? ಅವರಿಗೆ ನಾಟಕದ ಇಲ್ಲ ಅನುಭವ, ಅವರು ಆರ್ಕೆಸ್ಟ್ರಾ ಹೋಗಿದ್ದಾರೆ, ಇಲ್ಲ. ಸೊ ಅಂತ ಪರಿಸ್ಥಿತಿಯಲ್ಲಿ ಆ 35 ತಂಡಗಳದ್ದು ಎಂತ ಅವಸ್ಥೆ? ಆ ತಂಡಗಳು ಬರ್ತಾ ಇತ್ತಾ? ಖಂಡಿತ ಬೆಳಿಲಿಕ್ಕೆ ಸಾಧ್ಯ ಉಂಟಾ? ಅಂದ್ರೆ ಪ್ರೊಫೆಷನಲ್ ಮ್ಯೂಸಿಷಿಯನ್ಸ್ ಅನ್ನು ಅಷ್ಟು 4 ಜನರನ್ನು ಎಲ್ಲಿಂದ ತರ್ತೀರಿ? ಇಷ್ಟು ತಂಡಗಳು ಹುಟ್ಟಲಿಕ್ಕೆ ಚಾನ್ಸೇ ಇಲ್ಲ, ಖಂಡಿತ ಇಂಪಾಸಿಬಲ್. ಸೊ ನನ್ನ ಒಂದು ಅಭಿಪ್ರಾಯ ಅಂತ ಹೇಳೋದಂದ್ರೆ, ನೀವು ಆ 4 ಜನ 3 ಜನ ಅಂತ ಹೇಳ್ತೀರಿ, ಅವರು ಅವರವರ ಇದರಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ 35 ಜನ ಇದರಿಂದ ದುಡಿತಿದ್ದಾರೆ. ಹೌದು, ಅವರ ಮನೆಯ ಅನ್ನ, ಆ 35 ಜನರ ಮನೆಯ ಅನ್ನ ನಾಟಕದಲ್ಲಿ ನಡೀತದೆ. ಸೊ ಅವರಿಗೆ ಕಂಪೇರ್ ಮಾಡಿದ್ರೆ ಇದೇ ಒಳ್ಳೇದು ಅಂತ ಅನಿಸ್ತದೆ. ಸೊ ಅಲ್ಲಿ ಆ ರಿದಮ್ ಪ್ಯಾಡಿಸ್ಟ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರಿಗೆ ಅವರ ಕಾರ್ಯಕ್ರಮಗಳು ಉಂಟು. ಅವರು ಆರ್ಕೆಸ್ಟ್ರಾಕ್ಕೆ ಹೋಗ್ತಾರೆ, ಬೇರೆ ಕಡೆ ಹೋಗ್ತಾರೆ, ಅವರಿಗೆ ಕಾರ್ಯಕ್ರಮ ಉಂಟು. ಬಟ್ ಈ 35 ಜನ ಇವತ್ತಿಗೆ ಒಂದು ಚಿಕ್ಕ ಹುಡುಗ ಆಗಿರ್ಬೋದು, ಯಾರಾಗಿರ್ಬೋದು, ಸೊ ಅವನು ಸ್ವಲ್ಪ ಟೆಕ್ನಿಕಲಿ ಸೌಂಡ್ ಇದ್ದವ ಹೋಗಿ ನಾಟಕ ಕೊಡ್ತಾನೆ. ಸೊ ನಾರ್ಮಲಿ ಒಂದೊಂದು ನಾಟಕಕ್ಕೆ ಮಿನಿಮಮ್ ಅಂತ ಏನಿಲ್ಲ ಅಂತ ಹೇಳಿದ್ರೆ ಅವನಿಗೊಂದು 3-3.5 ಸಾವಿರ ಖಂಡಿತ ಸಿಗುತ್ತೆ. ಖಂಡಿತ ಅವನಿಗೆ ತಿಂಗಳಿಗೆ 4 ನಾಟಕ, ಮಿನಿಮಮ್ 4 ನಾಟಕ ಬಂದ್ರೆ ಜಾಬ್ ಇದ್ದು ಕೆಲಸ ಆಯ್ತು. ಸೊ ಅಂತ ಒಂದು 35-40 ಜನ ಇದ್ದಾರೆ. ಸೊ ಅಂತವರು 75 ಜನ ಇದ್ದಾರೆ. ನಾವು 75 ಜನ ಇದ್ದಾರೆ. 75 ಜನ ಅಂದ್ರೆ ನಾವು ಅದಕ್ಕೋಸ್ಕರನೇ ಒಂದು ಒಕ್ಕೂಟ ಮಾಡ್ಕೊಂಡೇವೆ. ಸಂಗೀತ ಕಲಾವಿದರ ಸಂಗೀತ ನಿರ್ದೇಶಕರ 75 ಜನ ಇದ್ದಾರೆ. ನಮಗೆ ಗೊತ್ತಿಲ್ಲ, ನಾವೆಣಿಸಿದ ಒಂದು 30 ಜನ ಇರ್ಬೋದು ಅಂತ. ಸೊ 75 ಜನ ಆ ರೀತಿ ದುಡಿತಿದ್ದಾರೆ. ಸೊ ಒಂದು ವೇಳೆ ಈ ಮೆಥಡ್ ಇರುವುದಲ್ಲಾದ್ರೆ ಆ 75 ಜನ ಸಂಗೀತಗಾರರಾಗ್ಲಿಕ್ಕೆ ಚಾನ್ಸೇ ಇರಲಿಲ್ಲ. ಎಸ್ ಖಂಡಿತ. ಅದೇ ರೀತಿಯಾಗಿ ನನಗನ್ನಿಸ್ತದೆ, ಈ ಕಾರಣದಿಂದಲೇ ಪುರುಷೋತ್ತಮ್ ಕೋಡಿಕಲ್, ಭಾಸ್ಕರ್ ಬೀಸರೋಡ್ ಇವರು ಗಂಡು ಮತ್ತೆ ಹೆಣ್ಣಿನ ಧ್ವನಿಯಲ್ಲಿ ಒಬ್ಬರೇ ಆಡ್ತಿದ್ರು. ಈ ನಾಟಕಕ್ಕೆ ಈ ಜನ ಸಿಗುದಿಲ್ಲ. ಇನ್ನೊಂದೇನಂದ್ರೆ ಈ ಚಂದ್ರಕಾಂತ್ ಅವರು, ಯಾಕಂತ ಸಮಸ್ಯೆ ಏನಂದ್ರೆ ಈ ಹೆಂಗಸರನ್ನ ಮಧ್ಯರಾತ್ರಿ ಕರ್ಕೊಂಡು ಹೋಗಿ ಈಗೆಲ್ಲ ವ್ಯವಸ್ಥೆ ಇದೆ, ಆಗಿನ ಕಾಲದಲ್ಲಿ ಬಹಳಷ್ಟು ಆಗ್ಲಿಲ್ಲ. ಬೆರಳೆಣಿಕೆಯ ಇವರಿದ್ರು ಸಂಗೀತ ಗಾಯಕಿಯರು. ಶರತ್ ಅವರೇ, ನಿಮ್ಮ ಈ ವೃತ್ತಿ ಜೀವನದಲ್ಲಿ ಅತ್ಯಂತ ಖುಷಿ ಕೊಟ್ಟ ನಾಟಕ ಯಾವುದು? ನಂಗೆ ಅತ್ಯಂತ ಅಂದ್ರೆ ಸುಮಾರು ನಾಟಕ ಉಂಟು. ಹೌದು, ನಂಗೆ ಅತ್ಯಂತ ಖುಷಿ ಕೊಟ್ಟ ಮತ್ತೆ
ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟ ನಾಟಕ ಅಂತ ಹೇಳಿದರೆ ಪಪ್ಪ. ಯಾಕಂತ ಹೇಳಿದರೆ ನಿಮ್ಮ ಥೀಮ್ ಏನಿತ್ತು ಅದಕ್ಕೆ ಸರಿ ಇದೆ ಅದರಲ್ಲಿ. ಹೌದು ಒಂದು ಸ್ಟೋರಿ ಮತ್ತು ಕಾಮಿಡಿ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿ ಹೋದ ನಾಟಕ ಅದು. ಸೊ ಅತ್ಯಂತ ಒಂದು ಈಗ ಸಹ ಎಂಜಾಯ್ ಮಾಡುವಂಥ ನಾಟಕ ಅದು ಪಪ್ಪ. ಖಂಡಿತ. ನಿಮಗೆ ಮೇಲೆ ಅತ್ಯಂತ ಪ್ರಭಾವ ಬೀರೋ ವ್ಯಕ್ತಿಗಳು ಯಾರು? ನನಗೊಂದು ಈ ಜನ ನನಗೆ ಒಂದು ರೋಲ್ ಮಾಡೆಲ್ ಆಗಿದ್ದಾರೆ ಅಂತ ನೀವು ಅಂದ್ಕೊಂಡ್ರೆ ಯಾರನ್ನು ಅಂದ್ಕೊಳ್ತೀರಿ? ಸರ್, ಒಬ್ಬ ಸಂಗೀತಗಾರನಿಗೆ ಒಬ್ಬನನ್ನು ಹಿಡ್ಕೊಂಡು ಹೋಗುದಿಲ್ಲ ಅವನು. ಎಸ್, ಅಂದ್ರೆ ನಮ್ದು ಕ್ಯಾಟಗರಿ ಬೇರೆ ಬೇರೆ ಇರುವ ಕಾರಣ ತುಂಬಾ ಜನ ಇದ್ದಾರೆ, ದೇಶದಲ್ಲಿ ಒಬ್ಬೊಬ್ರು ಇದ್ದಾರೆ. ಅಲ್ಲ, ಅದನ್ನು ಹೇಳ್ತಾ ಇದ್ದೇನೆ. ನಮಗೇನಂದ್ರೆ ಒಬ್ಬ ನೇರ ಗುರು ಆದ್ರೆ ಸುಮಾರು ಜನ ಪರೋಕ್ಷ ಗುರುಗಳಿದ್ದಾರೆ. ಯಾಕಂದ್ರೆ ನಾವು ಯಾರ್ಯಾರನ್ನು ಒಂದು ನೋಡಿ ಅದನ್ನು ಕಲಿತೇವೆ ಒಬ್ಬೊಬ್ಬನಿಂದ. ಸೊ ಅವನು ನಮಗೆ ಇಂಡೈರೆಕ್ಟ್ ಆಗಿ ಗುರು ಆಗ್ತಾನೆ ಅಂತ, ಅವನಿಂದ ನಾವು ಇನ್ಸ್ಪೈರ್ ಆಗ್ತೀವಿ. ಯಾಕಂದ್ರೆ ಅದ್ಭುತವಾಗಿ ಒಬ್ಬೊಬ್ಬರಿಂದ ನೋಡಿ ಕಲೀಲಿಕ್ಕುಂಟು ಸರ್. ಈಗ ನಮ್ಮ ತಂಡದಲ್ಲಿ ಪ್ರಸನ್ನ ಶೆಟ್ಟಿ ಆಗಿರ್ಬೋದು. ಸೊ ನಾವು ಒಟ್ಟಿಗಿರೋದಾದ್ರೆ ಪ್ರತಿಯೊಂದು ವಿಷಯದಲ್ಲೂ ನಾವು ಒಂದೊಂದು ಹೊಸ ವಿಷಯಗಳನ್ನು ಕಲಿತೇವೆ. ಅಂದ್ರೆ ಅವರದ್ದು ಕ್ಯಾರೆಕ್ಟರ್ ಆಗಿರ್ಬೋದು, ಸೊ ಅವರು ಒಬ್ಬರ ಜೊತೆ ಮಾತಾಡುವ ರೀತಿ ಆಗಿರ್ಬೋದು, ಸಂದೀಪ್ ಶೆಟ್ಟಿ ಆಗಿರ್ಬೋದು. ಸೊ ಇವರನ್ನು ಪ್ರತಿಯೊಂದು ಸೆಕ್ಷನ್ ನಾವು ಕಲಿತಿರ್ತೇವೆ. ಸೊ ಇಲ್ಲಿ ಹೀಗೆ ಮಾಡಬೇಕು, ಇಲ್ಲಿ ಹೀಗೆ ಮಾಡ್ಬೇಕು, ಇಂಥ ಪರಿಸ್ಥಿತಿ. ಸೊ ಜೀವನ ಅನ್ನೋದು ಕಲಿಕೆ, ನಿರಂತರ. ನಂದು ದೊಡ್ಡ ಗುರು ಯೂಟ್ಯೂಬ್ ಸರ್. ಖಂಡಿತ. ನಿಮ್ಗಂತಲ್ಲ, ಈಗಿನ ಅನೇಕರಿಗೆ ಬಹುಶಃ ಯೂಟ್ಯೂಬ್ ಬಹಳಷ್ಟು ಅನುಕೂಲ ಮಾಡಿಕೊಟ್ಟಿದೆ. ಖಂಡಿತ. ಯಾವುದೇ ಒಂದು ಸೆಕ್ಷನ್ ನಿಮಗೆ ಗೊತ್ತಿಲ್ವಾ, ಸೊ ಖಂಡಿತ ಯು ವಿಲ್ ಗೆಟ್ ಆನ್ಸರ್ ದೇರ್. ಸೊ ಈಗಿನ ಮಕ್ಕಳು ಮೇನ್ ಆಗಿ ಈಗ ಎಷ್ಟೋ ಜನ ಚಿಕ್ಕ ಹುಡುಗರಿದ್ದಾರೆ, ಯೂಟ್ಯೂಬ್ ನೋಡಿ ಕೀಬೋರ್ಡ್ ಕಲ್ತವ್ರಿದ್ದಾರೆ. ಎಸ್, ಹೌದು, 100%. ಸೊ ಅದೊಂದು ನಮ್ಮ ಟೆಕ್ನಾಲಜಿ ವಿಷಯದಲ್ಲಿ ಅದೊಂದು ಆ್ಯಡೆಡ್ ಅಡ್ವಾಂಟೇಜ್. ಹೌದು, ಖಂಡಿತವಾಗಿಯೂ ಆ ಒಂದು ಅಡ್ವಾಂಟೇಜ್ ಇಟ್ಕೊಂಡೆ ಸುಮಾರು ಜನಕ್ಕೆ. ಯಾಕಂದ್ರೆ ಒಂದು ಸಮಯದ ಉಳಿತಾಯ ಕೂಡ ಆಗ್ತದೆ. ಹೌದು. ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಕ್ಲಾಸಿಗೆ ಇಷ್ಟೇ ಹೋಗ್ಬೇಕು ಅಂತಿದ್ರು, ಅಥವಾ ನಮಗೆ ಟೈಮಿಂಗ್ಸ್ ಅನ್ನ ಏನು ಫಾಲೋ ಮಾಡ್ಬೇಕಿದ್ರು, ಎಲ್ಲದಕ್ಕೂ ಕೂಡ ಇದೊಂದು ಅನುಕೂಲ ಅಂತ ಅನಿಸ್ತಾ ಇದೆ. ಮತ್ತೊಂದು ಕೊನೆಯದಾಗಿ ಕೇಳ್ತಾ ಇದ್ದೇನೆ ಶರತಣ್ಣ, ಈಗಿನ ನಮ್ಮ ಯಂಗ್ ಜನರೇಷನ್ಗೆ ನಿಮ್ಮ ಸಜೆಷನ್ ಏನು, ಎಸ್ಪೆಷಲಿ ಡ್ರಾಮಾ ಫೀಲ್ಡ್? ಸೊ ಯಂಗ್ ಜನ್ರೇಷನ್ ಈಗ ನೋಡಿ, ಯಂಗ್ ಜನ್ರೇಷನ್ಗೆ ಏನು ಹೇಳಿದೆ ಅಂತ ಹೇಳಿದ್ರೆ, ನಾನು ನಾಟಕ ಘಟ್ಟ ಬದಲಾಯಿತು ಅಂತ ಹೇಳಿದೆ ನಾನು. ಸೊ ಒಂದು ಟೈಮಲ್ಲಿ ಕೀಬೋರ್ಡು, ಸೊ ಅಂಥ ಪರಿಕರಗಳನ್ನು ಇಟ್ಕೊಂಡು ನಾಟಕಕ್ಕೆ ಸಂಗೀತ ಕೊಡ್ತಿದ್ವಿ. ಸೊ ನಂತರ ಎಂತ ಆಯ್ತು ಅಂತ ಹೇಳಿದರೆ, ಲ್ಯಾಪ್ಟಾಪಲ್ಲಿ ಸೀರಿಯಲ್ ಇದ್ದ, ಮೂವಿ ಇದ್ದ ಮ್ಯೂಸಿಕ್ಗಳನ್ನೆಲ್ಲ ತೆಗೆದು ಸೊ ಅದನ್ನು ನಾಟಕಕ್ಕೆ ಅಳವಡಿಸ್ತಿದ್ವಿ. ಸೊ ಈಗಿನ ಯಂಗ್ ಜನ್ರೇಷನ್ಗೆ ನಾನು ಎಂತ ಹೇಳೋದು ಅಂತ ಹೇಳಿದರೆ, ಸಂಗೀತ ಕಲೀರಿ, ಯು ಕ್ರಿಯೇಟ್ ಯುವರ್ ಓನ್ ಮ್ಯೂಸಿಕ್, ಅದು ಕ್ರಿಯೇಟ್ ಯುವರ್ ಓನ್ ಮ್ಯೂಸಿಕ್. ಸೊ ನಾವು ಎಷ್ಟೋ ತಂಡಗಳಲ್ಲಿ ನಾವು ಸಹ ಮುಂಚೆ ಹಾಗೆ ಮಾಡ್ತಿತ್ತು, ಒಂದು 3 ವರ್ಷಕ್ಕಿಂತ ಮುಂಚೆ ನಾವು ಸಹ ಅದನ್ನೇ ಮಾಡ್ತಿದ್ದು, ಅದು ಬೇರೆ ವಿಷಯ. ಸೊ ಈಗ ವಿ ಆರ್ ಕ್ರಿಯೇಟಿಂಗ್ ಅವರ್ ಓನ್ ಮ್ಯೂಸಿಕ್. ಆ ಸ್ಟೋರಿ ಸೆಕ್ಷನ್ ಆಗಿರ್ಬೋದು, ಕಾಮಿಡಿ ಸೆಕ್ಷನ್, ತಂಡದ ಎಲ್ಲ ಪದ್ಯಗಳಾಗಿರ್ಬೋದು. ಸೊ ನಮ್ಮದು 15 ನಾಟಕದಲ್ಲಿ ಸಹ ಒಂದೇ ಒಂದು ಫಿಲ್ಮಿದ್ದು ಸಾಂಗ್ ಇಲ್ಲ. ಸೊ ಎವ್ರಿಥಿಂಗ್ ಈಸ್ ಕಂಪೋಸ್ಡ್. ಈಗ ಈ 3 ವರ್ಷದಿಂದ ಆ ಮ್ಯೂಸಿಕ್ಗಳನ್ನು ನಾವೇ ಕಂಪೋಸ್ ಮಾಡಿ, ನಾವೇ ಟ್ಯೂನ್ ರೆಡಿ ಮಾಡಿ, ನಾವೇ ಪ್ಲೇ ಮಾಡ್ತೇವೆ. ಆದ್ರಿಂದಾಗಿ ಆ ಸಾಂಗ್ ಅದೇ ಡ್ರಾಮಾದ ಸಾಂಗ್ ಆಗಿ ಉಳಿತದೆ, ಯಾವ್ದಾರ ಕಾಪಿ ಆಗಿ ಉಳಿಯುವುದಿಲ್ಲ. ಅದು ಶರತ್ ಅವರ ಮ್ಯೂಸಿಕ್ ಆಗಿ ಉಳಿತದೆ. 100% ಉಳಿತದೆ. ಸೊ ಯಾಕಂತ ಹೇಳಿದ್ರೆ, ನೀವು ಡ್ರಾಮಕ್ಕೆ ಒಂದು ಯಾವ್ದಾದೊಂದು ರೆಡಿ ಫಿಲ್ಮ್ ಸಾಂಗ್ ಹಾಕಿದ್ರೆ, ಆ ಸಾಂಗ್ ಕೇಳುವಾಗ ಅದರದ್ದೇ ಛಾಯೆ ಬರ್ತದೆ. ಲೆಫ್ಟ್ ಸೈಡ್ ಅಲ್ಲಿ ಒಂದು ಒರಿಜಿನಲ್ ಇರ್ತದೆ, ರೈಟ್ ಸೈಡ್ ಇಲ್ಲಿ ಆಗಿರ್ಬಾರ್ದು. ಒಬ್ಬ ಇದು ಸಾಂಗ್ ಅದನ್ನ ಆಲೋಚನೆ ಮಾಡ್ಲಿಕ್ಕೆ ಹೋಗ್ತೇನೆ. ಆ ವಿಚಾರಕ್ಕೆ ಕಾಪಿಕಾಡ್ ಸರ್ಗೆ ಒಂದು ದೊಡ್ಡ ನಮಸ್ಕಾರ ಹೇಳಿ. ಖಂಡಿತ ಸರ್, ಖಂಡಿತ 56 ನಾಟಕಗಳು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಂಪೋಸಿಂಗ್ ಇಲ್ಲ. ಒಬ್ಬನೇ ಇಡೀ ಹೊತ್ತು ಸ್ಟೇಜ್ ಅಲ್ಲಿ ಹತ್ತಿಂದ ಈಚೆ ಹೇಳ್ತಾರೆ, ಪ್ರಾರ್ಥನೆ ಹೇಳ್ತಾರೆ, ಹಮ್ಮಿಂಗ್ ಕೊಡ್ತಾರೆ, ಬರೀತಾರೆ, ನಗಿಸ್ತಾರೆ. ಇಲ್ಲ ಸರ್, ಅವರ ಬಗ್ಗೆ ಮಾತಾಡ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಇನ್ನೊಂದು 1 ವಾರ ಬೇಕಾಗ್ಬೋದು. ನಾನು ಸತ್ಯ ಹೇಳ್ತೇನೆ, ಮೊನ್ನೆ ಯಾವಾಗ್ಲೂ ಹೇಳ್ತಾ ಇದ್ದೆ, ಯಾರೇ ಕಲಾವಿದರು ಇಲ್ಲಿಗೆ ಡ್ರಾಮಾ ಆರ್ಟಿಸ್ಟ್ ಬಂದ್ರೆ ನಮಗೊಂದು ಪುಸ್ತಕ ಅವರು ಅಂತ. ಹೌದು, ಖಂಡಿತ. ನೀವು ಪುಟ ಮಗ್ಸಿದ ಕಲಿತೇವೆ. ದೇವದಾಸ್ ಕಾಪಿಕಾಡಿಂದ ಅವರ 56 ನಾಟಕ ಬಿಡಿ, ಅವರದ್ದು ತುಂಬಾ ಈ ಅವರದೊಂದು ಕ್ಯಾರೆಕ್ಟರ್ ಆಗಿರ್ಬೋದು. ಸೊ ತುಂಬಾ ವಿಷಯಗಳು ನಮ್ಮ ತುಳುನಾಡಿದ್ದು ಆಸ್ತಿ. ಖಂಡಿತ ತುಳುನಾಡಿದ್ದು ಎಲ್ಲ ಕಲಾವಿದರು ಅವರನ್ನು ಫಾಲೋ ಮಾಡಿದ್ರೆ, ತುಳುನಾಡಿದ್ದು ಎಲ್ಲ ಕಲಾವಿದರು ಒಂದು ಒಳ್ಳೆ ಶಿಸ್ತನ್ನು ಬೆಳೆಸಿಕೊಂಡು ಇತರರಿಗೆ ಶಿಸ್ತನ್ನು ಕಲಿಸಿದಂತ ಅದ್ಭುತ. ನಾನು ಅದಕ್ಕೆ ಯಾವತ್ತು ಕಾಪಿಕಾಡ್ ಸರ್ ನನ್ನ ಪುಸ್ತಕ ಅಂತ ಹೇಳ್ತೀನಿ. ಟೆಕ್ನಿಕಲಿ ವಿಜಯ್ ಕುಮಾರ್ ಕೊಡಿಯಲ್ಬೈಲನ್ನು ನಾನು ತುಂಬಾ ಅದ್ಭುತವಾಗಿ ಅವರ ಮರಾಠಿ ನಾಟಕಗಳಿಂದ ಪ್ರೇರಿತರಾಗಿ ಎಷ್ಟು ಒಳ್ಳೆ ಅವರೊಂದು ರಿಯಲ್ ಒಂದು ಗಟ್ಸ್ ಇದ್ದು ನಿರ್ದೇಶಕ ಅಂತ ಹೇಳ್ಬೋದು. ಸೊ ಹಿ ನೆವರ್ ಥಿಂಕ್ ಅಬೌಟ್ ದ ಆಡಿಯನ್ಸ್. ಎಸ್, ನಂದಿದು ನಾನು ಮಾಡ್ತೇನೆ,
ಮಾಡಿಯೇ ಮಾಡ್ತಾರೆ. ಹೌದು, ಮಾಡಿಯೇ ಮಾಡ್ತೇನೆ. ತುಳುನಾಡಿದ್ದು ಜನ ಒಪ್ಕೊಳ್ತಾರ ಇಲ್ವಾ ಸೆಕೆಂಡ್ರಿ. ನಂದು ಇದು ಕಾನ್ಸೆಪ್ಟ್, ನಾನ್ ಮಾಡ್ತೇನೆ. ಅದೊಂದು ಗಟ್ಸ್ಬೇಕು ಅದಕ್ಕೆ. ಈಗ ನಾವು ನಮಗೂ ಆಸೆ ಉಂಟು ಹಾಗೆ ಮಾಡ್ಲಿಕ್ಕೆ, ನಮಗೂ ಆಸೆ ಉಂಟು. ಬಟ್ ನಮ್ದು ಕ್ವಶನ್ ಎಂತ ಬರ್ತದೆ, ಇವ್ರು ಒಪ್ತಾರ ನೋಡ್ತಾರ, ಅವ್ರು ಅದು ಆಲೋಚನೆ ಮಾಡೋದಿಲ್ಲ. ನಂದು ಇದು ಕಾನ್ಸೆಪ್ಟ್, ನಾನ್ ಮಾಡ್ತೇನೆ, ತುಳುನಾಡು ಒಪ್ತಾರೆ ಅನ್ನೋದು ಅವರಿಗೆ ವಿಶ್ವಾಸ ಅಷ್ಟೇ. ಸೊ ಅದು ಗಟ್ಸ್ ಬೇಕು, ಪ್ರತಿಯೊಬ್ಬರಿಗೂ ಬೇಕು. ಖಂಡಿತ ಇದು ಅದ್ಭುತವಾದಂತಹ ನನಗೆ ಒಂದು ಸರಣಿಯ ವಿಶೇಷ ಕಾರ್ಯಕ್ರಮ ಅಂತ ಅಂದ್ಕೊಳ್ತೇನೆ. ಖಂಡಿತ ಶರತ್ ಅವ್ರೆ, ಇಷ್ಟು ಹೊತ್ತು ನಮ್ಮ ಜೊತೆ ಬಂದು ನಮ್ಮ ಈ ಸ್ಪಂದನ ವಾಹಿನಿಯ ಕಲಾವಿದ ಸರಣಿ ಕಾರ್ಯಕ್ರಮದ ಸಂಚಿಕೆ, ಅದಕ್ಕೆ ಕಲಾ ನಿನಾದ ಅಂತ ಇಟ್ಟಿದ್ದೇವೆ ಹೆಸರನ್ನು. ಈ ಒಂದು ಕಾರ್ಯಕ್ರಮದ ಬಂದು ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಂಡ್ರಿ, ನಮ್ಮ ಅನುಭವಗಳನ್ನು ಹಂಚ್ಕೊಂಡ್ರಿ, ಉತ್ತಮವಾದ ಸಂದೇಶಗಳನ್ನು ಕೂಡ ಕೊಟ್ರಿ. ಇಷ್ಟೊತ್ತು ಕಾರ್ಯಕ್ರಮ ಭಾಗವಹಿಸಿದ್ದಕ್ಕೆ ನಿಮಗೆ ಸ್ಪಂದನ ವಾಹಿನಿ ಕಡೆಯಿಂದ ಅಭಿನಂದನೆಗಳು, ಧನ್ಯವಾದ. ವೀಕ್ಷಕರೇ, ಇದು ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆ ಕಲಾ ನಿನಾದ. ಇಷ್ಟು ಹೊತ್ತು ನಮ್ಮ ಜೊತೆ ಅದ್ಭುತ ಪ್ರತಿಭಾವಂತ ಸಂಗೀತ ನಿರ್ದೇಶಕರು, ತಂತ್ರಜ್ಞಾನ ಅನುಭವಿಗಳು ಹಾಗೂ ಕಿರಿಯರಿಗೆ ಉತ್ತಮ ಮಾರ್ಗದರ್ಶನ ನೀಡಬಲ್ಲಂತಹ ಅದ್ಭುತ ಸಾಧಕ ಕಾಪು ರಂಗತರಂಗ ತಂಡದ ಪ್ರತಿಭಾನ್ವಿತ ಕಲಾವಿದ ಶರತ್ ಉಚ್ಚಿಲ ಅವರಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ.